Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमती भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंद हरे कृष्णा कृष्ण कृष्णा हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಗವದ್ಗೀತೆ 2ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ನಿನ್ನೆ ಯಾವ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ, ಯಾರಾದ್ರೂ ಹೇಳ್ತೀರಾ? ಯಾವ ಅಧ್ಯಾಯದ ಬಗ್ಗೆ ತಿಳ್ಕೊಳಕ್ಕೆ ಪ್ರಾರಂಭ ಮಾಡಿದ್ವಿ? ಹರೇ ಕೃಷ್ಣ ಮಾತಾಜಿ. ನಿನ್ನೆ ನಾವು ಪುರುಷೋತ್ತಮ ಯೋಗ ಅನ್ನೋದನ್ನ ಆ ಅಧ್ಯಾಯದ 10 ಶ್ಲೋಕನ ತಿಳ್ಕೊಂಡ್ವಿ ಮಾತಾಜಿ. 10 ಶ್ಲೋಕದಲ್ಲಿ ಏನೆಲ್ಲ ವಿಚಾರಗಳು ಬಂತು ನೆನ್ಪಿದ್ರೆ ಹೇಳಿ ಮಾತಾಜಿ. ನಿನ್ನೆ ನಮ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಅಶ್ವತ್ಥ ವೃಕ್ಷದ ಒಂದು ಪಿಕ್ಚರ್ ನೀವು ತೋರಿಸಿದ್ರಿ ಮಾತಾಜಿ. ಅದನ್ನ ಅಂದ್ರೆ ಈ ಲೋಕದಲ್ಲಿ ಕಾಣಿಸುವಂತದ್ದಲ್ಲ, ಆ ವೃಕ್ಷದಲ್ಲಿ ಮೇಲ್ಗಡೆ ರೂಟ್ ಮತ್ತೆ ಬ್ರಾಂಚಸ್ ರಿವರ್ಸ್ ಆರ್ಡರ್ ಅಲ್ಲಿ ಅಂದ್ರೆ ಬ್ರಾಂಚಸ್ ತುಂಬಾ ಇದ್ವು. ಮೇಲ್ಭಾಗದಲ್ಲೂ ಬ್ರಾಂಚಸ್ ಕೆಳಗನು ಇತ್ತು. ಅದ್ರಲ್ಲಿ ಆ ಬ್ರಾಂಚಸ್ ಅಲ್ಲಿ ರೂಟ್ ಅಲ್ಲಿ ಫಸ್ಟ್ ಅಲ್ಲಿ ಬ್ರಹ್ಮದೇವರು ಕಾಣಿಸ್ತಾ ಇದ್ರು ಮಾತಾಜಿ. ಅದಾದ ನಂತರ ಬ್ರಾಂಚಸ್ ಇತ್ತು. ಬ್ರಾಂಚಸ್ ಅಲ್ಲಿ ನಮ್ಗೆ ನೀವು ಬೇರೆ ಬೇರೆ ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತೆ ಬೇರೆ ಬೇರೆ ದೇವರುಗಳ ಪಿಕ್ಚರ್, ಮತ್ತೆ ನಾವು ಸತ್ವ ಗುಣದಲ್ಲಿದ್ರೆ ಮೇಲ್ಗಡೆ ಇರ್ತೇವೆ. ಹಾಗೆ ರಜತ್ತು ತಮಸ್ ಹಾಯ್ ಲೆವೆಲ್ ಹೋಗ್ತಾ ಹೋಗ್ತಾ ಕೆಳಗೆ ಕೆಳಗೆ ಪಾತಾಳ ಲೋಕ, ನರಕ ಲೋಕ, ಅದ್ ಯಾವ ಬೇರೆ ಬೇರೆ ಲೋಕಗಳನ್ನೆಲ್ಲ ಇದ್ರಲ್ಲಿ ತೋರಿಸಿದ್ರಿ ಮಾತಾಜಿ. ಮತ್ತು ಈ ಲೋಕದಲ್ಲಿ ನಮ್ಗೆ ಇದು
ಪ್ರಕಾಶಕ್ಕೋಸ್ಕರ ನಾವು ಸೂರ್ಯ ಚಂದ್ರ ಅಗ್ನಿ ಯಾವ್ದಕ್ಕಾದ್ರೂ ಡಿಪೆಂಡ್ ಆಗಿರ್ತೀವಿ. ಅಲ್ಲಿ ಕೃಷ್ಣ ಪರಮಾತ್ಮನದ್ದೇ ತೇಜಸ್ಸು, ಅವರೇ ಎಲ್ಲ ತೇಜಸ್ಸನ್ನು ಕೊಡೋದನ್ನ ನಾವು ತಿಳ್ಕೊ. ಹರೇ ಕೃಷ್ಣ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಕೇಳ್ತಾ ಉಂಟಾ ಮಾತಾಜಿ? ಹೀಗ ಕೇಳ್ತಿದೆ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಂಡೆ ಹೇಳ್ತಾ ಇದ್ದೀನಿ. ಏನಂದ್ರೆ ಈ ಲೆಸನ್ ಅಲ್ಲಿ ನೀವು ನಮ್ಗೆ ಒಂದು ಪಿಕ್ಚರ್ ತೋರಿಸಿದ್ರಿ ಮಾತಾಜಿ. ಮೇಲೆ ಬೇರುಗಳಿತ್ತು, ಕೆಳಗಡೆ ಎಲ್ಲ ಬ್ರಾಂಚಸ್ ಗಳು, ಅಂದ್ರೆ ಒಂದು ಅಶ್ವತ್ಥ ವೃಕ್ಷವನ್ನ ನೀವು ನಮ್ಗೆ ಪಿಕ್ಚರ್ ಅಲ್ಲಿ ನೆನ್ನೆ ತೋರಿಸಿದ್ರಿ ಮಾತಾಜಿ. ಮೇಲ್ಗಡೆ ಬ್ರಹ್ಮದೇವರು ಆ ಇದ್ರು. ಬ್ರಾಂಚಸ್ ಗಳಲ್ಲಿ ಅರ್ಥ, ಮೋಕ್ಷ, ಕಾಮ ಮತ್ತು ಯಾವುದು ಸ್ಯಾಲ್ವೇಶನ್ ಅದಷ್ಟು ಇತ್ತು. ಅದಾದ ನಂತರ ಬೇರೆ ಬೇರೆ ಲೋಕಗಳಂದ್ರೆ ನಾವು ರಜಸ್ಸು, ತಮಸ ಮತ್ತು ಸಾತ್ವಿಕ ಇದ್ರೆ ಹೇಗೆ ಮೇಲ್ಗಡೆಯಿಂದ ಕೆಳಗೆ 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 ಲೋಕಗಳಿಗೆ ಹೋಗ್ತಾ ಇರ್ತೀವಿ. ಮತ್ತೆ ನಮ್ಮ ಸೆನ್ಸರಿ ಆರ್ಗನ್ಸ್, ಇಂದ್ರಿಯಗಳ ಇದ್ರಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಹೇಗೆ ಇರ್ತೇವೆ ಅನ್ನೋ ಬೇರೆ 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 ಬ್ರಾಂಚಸ್ ಗಳಿದ್ವು. ಮತ್ತೆ ಲೀವ್ಸ್ ಇದೆಯಲ್ಲ ಮಾತಾಜಿ, ಅದನ್ನು ವೇದಕ್ಕೆ ವೇದಗಳು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಮುಕ್ತಿ ಸಿಗ್ತದೆ. ಮತ್ತೆ ಈ ರೂಟ್ ಅನ್ನು ಪೋಷಣೆ ಮಾಡೋದು 3 ಸತ್ವಗಳು ಅಂತ ತಿಳ್ಕೊಂಡ್ವಿ ಮಾತಾಜಿ. ಅದಾದ್ಮೇಲೆ ನಾವು ಇದನ್ ಈ ಲೋಕವನ್ನು ನಾವು ಯಾವ ತರ ಲೈಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ, ಸೂರ್ಯ ಚಂದ್ರ ಅಗ್ನಿ ಆ ತರ. ಆದ್ರೆ ಪರಮಾತ್ಮನ ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೇ ನಮ್ಗೆ ಇದು ಏನು ಅವರೇ ಸೋರ್ಸ್ ಆಫ್ ಲೈಟ್, ಜ್ಞಾನ ಎಲ್ಲ. ಮತ್ತೆ ಗಾಳಿ, ನೆನ್ನೆ ಮತ್ತೊಂದು ಪಿಕ್ಚರ್ ತೋರಿಸಿದ್ರಿ ಮಾತಾಜಿ. ಒಂದು ದೇಹದಿಂದ ಮುಪ್ಪು, ಯೌವನ, ಮಗು ಆತರ ಒಂದು ಮನುಷ್ಯ ಜನ್ಮದಲ್ಲಿ ಇದ್ರು. ಅದಾದ ನಂತರ ನಾವು ಪ್ರಾಣಿ ಜನ್ಮಕ್ಕೆ ಹೋದ್ವಿ, ಮತ್ ಬೇರೆ ಯಾವ್ದೋ, ಮತ್ತೆ ನೀರಲ್ಲಿ ಹೋದ್ವಿ, ಪಕ್ಷಿ ಆದ್ವಿ. ಆ ತರ ನಾವು ಯಾವ ಜನ್ಮದಲ್ಲಿ ಮನುಷ್ಯ ಬಂದ್ರೆ ನಮ್ಗೆ ಮನುಷ್ಯನ ಜ್ಞಾನೇಂದ್ರಿಯಗಳಿಂದ ಮುಕ್ತಿ ಪಡಿಲಿಕ್ಕೆ ಆಗ್ತದೆ. ಪ್ರಾಣಿ ಆದ್ರೆ ನಾಯಿ ಜನ್ಮಕ್ಕೆ ಬಂದ್ರೆ ನಾಯಿಯ ರೀತಿಯಲ್ಲಿ 4 ಕಾಲಲ್ಲಿ ನಾಲ್ಗೆ, ಅದರ ರೀತಿಗಳು ಚೇಂಜ್ ಆಗ್ತದೆ. ಮೀನು ಅಥವಾ ಪಕ್ಷಿಗಳಾದ್ರೆ ಅದೇ ರೀತಿಯಲ್ಲಿ ಜ್ಞಾನದ ಕಮ್ಮಿ ಇರ್ತದೆ. ಆದ್ರೆ ಯಾವ್ದೋ ಪೂರ್ವ ಪುಣ್ಯದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಜನ್ಮಕ್ಕೆ ಬರ್ಬಹುದು. ಅದು ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದೀರಿ. ಯಾವ ದೇಹವನ್ನು ನಾವು ಪಡೆದಿದ್ದೇವೋ ಅದ್ರ ಇಂದ್ರಿಯ ಪ್ರಕಾರ ನಾವು ಇದು ನಡೀತೇವೆ ಅಂತ ಹೇಳ್ತಾ ಇದ್ದೆ ಮಾತಾಜಿ. ಇವೆಲ್ಲ ಈ ಜ್ಞಾನದಿಂದ ಕಣ್ಣಲ್ಲಿ ನೋಡೋದಿಕ್ಕಾಗೋದಿಲ್ಲ, ಆತ್ಮದ ಜ್ಞಾನದಿಂದ ಅರ್ಥವಾದ್ರೆ ಮಾತ್ರ ಗೊತ್ತಾಗ್ತದೆ ಅಂತ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ನಾವು ನಿನ್ನೆ ಅಧ್ಯಾಯದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಸಾದೃಶ್ಯವನ್ನು ನೋಡಿದ್ವಿ. ಆ ಒಂದು ಅಶ್ವತ್ಥ ವೃಕ್ಷ ವಾಸ್ತವದಲ್ಲಿ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದರ ಒಂದು ಪ್ರತಿಬಿಂಬವನ್ನ ನಾವು ಯಾವ ನದಿಯ ಮೇಲೆ ನೋಡಿದ್ವಿ? ಹರೇ ಕೃಷ್ಣ. ಆ ನದಿಗೆ ಹೆಸರೇನಿತ್ತು? ಬಯಕೆ ಅನ್ನುವಂತಹ ನದಿ, ಡಿಸೈರ್ ಅನ್ನೋ ನದಿಯ ಮೇಲೆ ಒಂದು ಭೌತಿಕ ಜಗತ್ತು ಅದು ನಿಂತಿರುವಂತದ್ದು. ಮತ್ತೆ ಅದಕ್ಕೆ ಪೋಷಣೆ ಕೊಡ್ತಿರುವಂತದ್ದು ಆ 3 ಗುಣತ್ರಯಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂತಹ 3 ಗುಣತ್ರಯಗಳು ಅದಕ್ಕೆ ಪೋಷಣೆಯನ್ನ ಕೊಡ್ತಾ ಇದೆ. ಮತ್ತೆ ಅದರ ಎಲೆಗಳನ್ನ ವೇದ ಮಂತ್ರಗಳು ಅಂತ ಕರೀತಾರೆ. ಆ ವೇದ ಮಂತ್ರಗಳನ್ನ ಯಾರು ಅದನ್ನ ಈ ಮರವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಎಲ್ಲಾ 4 ವೇದಗಳನ್ನ ತಿಳ್ಕೊಂಡ ಹಾಗೆ ಅನ್ನೋದನ್ನ ಭಗವಂತ ತಿಳಿಸಿದ. ಮತ್ತೆ ನಾವು ನೋಡಿದ್ವಿ ಅಲ್ಲಿ ಕೆಳಮುಖ ಬೇರುಗಳು ಮತ್ತೆ ಮೇಲ್ಮುಖ ಬೇರುಗಳು ಅಂತ ಇದ್ವು. ಮೇಲ್ಮುಖ ಬೇರುಗಳು ನಮ್ಮ ಒಂದು ಪುಣ್ಯಕರ್ಮಗಳನ್ನ ಹೇಳಿದ್ರೆ, ಕೆಳಮುಖ ಬೇರುಗಳು ನಾವು ಮಾಡುವಂತಹ ಪಾಪಕಾರ್ಯಗಳನ್ನ ತಿಳಿಸ್ಕೊಡುತ್ತೆ. ಮತ್ತೆ ಅದರ ಫಲಗಳನ್ನ, ಮರದ ಹಣ್ಣುಗಳು ಏನಿದೆ ಅದನ್ನ 4 ಪುರುಷಾರ್ಥಗಳಿಗೆ ಹೋಲಿಸಿ ಹೇಳಿದ್ದಾನೆ. ಮತ್ತೆ ಅವರವರ ಒಂದು ಗುಣಕ್ಕೆ ತಕ್ಕ ಹಾಗೆ ಈ ಒಂದು ಅಶ್ವತ್ಥ ವೃಕ್ಷದ ಒಂದು 14 ಭಾಗಗಳಾಗಿ ನೋಡ್ತೀವಿ. ಬ್ರಹ್ಮಾಂಡದಲ್ಲಿ ಬರುವಂತಹ 7 ಊರ್ಧ್ವಲೋಕ, 7 ಅಧೋಲೋಕಗಳ ಎಲ್ಲ ಜೀವಿಗಳನ್ನು ನಾವು ಒಂದು ಅಶ್ವತ್ಥ ವೃಕ್ಷದಲ್ಲಿ ಕಾಣ್ತೀವಿ. ಆಮೇಲೆ ನಾವು ನೋಡ್ತೀವಿ ಈ ಒಂದು ಭೌತಿಕ ಜಗತ್ತು ಅದು ಅಶಾಶ್ವತವಾದದ್ದು. ಅಂದ್ರೆ ಇಲ್ಲಿ ಪ್ರಳಯ ಅನ್ನುವಂಥದ್ದು ಆಗ್ತಾ ಇರುತ್ತೆ, ನಾಶ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಇಲ್ಲಿ ಅನೇಕ ಕಷ್ಟಗಳು ಬರ್ತಾ ಇರುತ್ತೆ. ಅಂದ್ರೆ ಜನ್ಮ, ಮೃತ್ಯು, ಜರಾವ್ಯಾಧಿ ಅನ್ನುವಂಥದ್ದು ಇರುತ್ತೆ. ಮತ್ತೆ 3 ರೀತಿಯ ಕ್ಲೇಶಗಳನ್ನ ನೋಡ್ತೀವಿ. ಅಂದ್ರೆ ಆಧ್ಯಾತ್ಮಿಕ, ಅಧಿಭೌತಿಕ ಮತ್ತೆ
ಆದಿ ದೈವಿಕ ಕ್ಲೇಶಗಳು ಬರುತ್ತೆ. ಈ ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ನಮ್ಮನ್ನ ಬಿಡುಗಡೆ ಮಾಡ್ಕೋಬೇಕು ಅಂದ್ರೆ ನಾವು ಭಗವಂತನ ಧಾಮಕ್ಕೆ ಹಿಂದಿರುಗಬೇಕು. ಅದು ಹೇಗೆ ಹೋಗೋದು ಅಂತಂದ್ರೆ ಮೊದಲಿಗೆ ನಮ್ಗೆ ಈ ಒಂದು ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ ಅನ್ನುವಂಥದ್ದು ಬರಬೇಕು. ವೈರಾಗ್ಯ ಬಂದಾಗ್ಲೇ ನಾವು ಇದನ್ನ ಬಿಟ್ಟು ಇನ್ನೊಂದನ್ನ ಪಡಿಲಿಕ್ಕೆ ಸಾಧ್ಯ. ಅದನ್ನ ಪಡಿಬೇಕು ಅಂದ್ರೆ ಯಾವ ರೀತಿ ಪಡಿಬೇಕು ಅಂದ್ರೆ ಅದನ್ನ ಗುರುವಿನ ಆಶ್ರಯ ಪಡೆಯುವ ಮೂಲಕ ನಾವು ಪಡಿತೀವಿ. ಭಗವಂತನಿಗೆ ಶರಣಾಗತಿನ ಹೊಂದುವ ಮೂಲಕ ಅದನ್ನ ಪಡಿತೀವಿ. ಮತ್ತೆ ಭಗವಂತನ ಸೇವೆಯಲ್ಲಿ ಸತತವಾಗಿ ತೊಡಗುವ ಮೂಲಕ ನಾವು ಅದನ್ನ ಪಡ್ಕೋತೀವಿ. ಎಲ್ಲಾ ವಿಷಯಗಳನ್ನು ನೋಡಿದ್ವಿ. ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತಂದ್ರೂ ಕೂಡ ಅಲ್ಲಿ ಆಧ್ಯಾತ್ಮಿಕ ಜಗತ್ತು ಅದು ಹೇಗಿದೆ, ಅಲ್ಲಿ ಏನಿದೆ ಅದನ್ನೆಲ್ಲ ನಾವು ತಿಳ್ಕೋಬೇಕು. ಆ ವಿಷಯವನ್ನು ಕೂಡ ಭಗವಂತ ತಿಳಿಸ್ಕೊಟ್ಟ. ಈ ಭೌತಿಕ ಜಗತ್ತು ಅನ್ನುವಂಥದ್ದು ಅದು ಕತ್ತಲೆಯಿಂದ ತುಂಬಿದೆ. ಅಲ್ಲಿ ನಮಗೆ ಆ ಒಂದು ಬೆಳಕಿನ ಮೂಲವಾಗಿ ಸೂರ್ಯ ಚಂದ್ರರನ್ನ ಭಗವಂತ ಅಗ್ನಿ ವಿದ್ಯುತ್ ಶಕ್ತಿಗಳನ್ನ ಕೊಟ್ಟಿದ್ದಾನೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅದು ಸ್ವಯಂ ಪ್ರಭೆಯಿಂದ ಕೂಡಿದೆ ಅನ್ನೋದನ್ನ ನೋಡಿದ್ವಿ. ಈಗ ಮತ್ತೆ ನಾವು ನಮ್ಮ ಒಂದು ಕರ್ಮಾನುಸಾರ, ನಮ್ಮ ಒಂದು ಇಚ್ಛಾನುಸಾರ ಸಾವಿನ ಸಂದರ್ಭದಲ್ಲಿ ಎಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ ಅಂತದೇ ಇನ್ನೊಂದು ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ದೇಹವನ್ನು ನಾವು ಪಡಿತೀವಿ ಅನ್ನೋದನ್ನ ನಾವು ನೋಡಿದ್ವಿ. ನಂತರ ಆ ರೀತಿ ದೇಹ ಪಡಿಬೇಕು ಅಂತಂದ್ರೆ ಹಿಂದಿನ ಜನ್ಮದ ಒಂದು ವಾಸನ ಅಂತಂದ್ರೆ ಆ ಒಂದು ಸಂಸ್ಕಾರಗಳು ಅದು ಸೂಕ್ಷ್ಮ ಶರೀರವಾದಂತಹ ಮನಸ್ಸಿನ ಮೂಲಕ ಇನ್ನೊಂದು ದೇಹಕ್ಕೆ ನಾವು ಅದನ್ನ ತಗೊಂಡು ಹೋಗ್ತೀವಿ ಅನ್ನೋದನ್ನ ನೋಡಿದ್ವಿ. ಈ ಎಲ್ಲ ವಿಷಯಗಳನ್ನ ಜ್ಞಾನದ ಚಕ್ಷು ಅಂದ್ರೆ ಯಾರು ಜ್ಞಾನವನ್ನು ಪಡೆದಿದ್ದಾರೆ, ಆಧ್ಯಾತ್ಮಿಕ ಜ್ಞಾನವನ್ನ, ಅಂತವ್ರು ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊತಾರೆ. ಆದ್ರೆ ಸಾಧಾರಣ ಆ ಯಾರು ಈ ಜ್ಞಾನವನ್ನ ಪಡೆದಿಲ್ಲ ಅಂತಹ ಜನರು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ನೋಡಿದ್ವಿ. ಈಗ ಶ್ಲೋಕ 11ರಿಂದ ಮುಂದುವರಿಸೋಣ. ಯಾರಾದ್ರೂ ಓದ್ತೀರಾ? ಕೃಷ್ಣ. ಯತಂತೋ ಯೋಗಿ ನೈಷ್ವನ್ಯಂ ಪಶ್ಯಂತ್ಯಾತ್ಮಾನ ಅವಸ್ಥಿತಂ ಯತತಃ ಅಪಿ ಅಕೃತ ಆತ್ಮನ ನಾಯೇನಂ ಪಶ್ಯಂತಿ ಅಚೇತಸಃ. ಅನುವಾದ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಮಾಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇವೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರ ಆತ್ಮ ಸಾಕ್ಷಾತ್ಕಾರ ನೆಲೆಯಲ್ಲಿ ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತದೆ ಎನ್ನುವುದು ಕಾಣಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇದೊಂದು ಲೆವೆಲ್ ಅದು 18 days BG ಕ್ಲಾಸಸ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ. ಇದಕ್ಕೆ ಒಂದು ಚಿತ್ರಣವನ್ನ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಕಾರು ಅದು ರಿಪೇರಿ ಆದ್ರೆ ಆ ಕಾರ್ ಓನರ್ ಆಗಿದ್ರು ಕೂಡ ಆ ಕಾರಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅವನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿಳ್ಕೊಬೇಕು ಅಂತಂದ್ರೆ ಅದಕ್ಕೆ ತಿಳಿದಂತಹ ಒಬ್ಬ ಮೆಕ್ಯಾನಿಕ್ ಬೇಕು ಅಂತ. ಹಾಗೆ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಯಾರು ಆಧ್ಯಾತ್ಮಿಕವಾದಿಗಳಿದ್ದಾರೆ ಅಂತವ್ರು ಮಾತ್ರ ಎಲ್ಲ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾರಿಗೆ ಈ ಒಂದು ಜ್ಞಾನ ಇಲ್ಲ, ಆತ್ಮ ಸಾಕ್ಷಾತ್ಕಾರದ ಯಾವುದೇ ಒಂದು ವಿಚಾರ ತಿಳಿದಿಲ್ಲ ಅಂತವ್ರು ಅಂದ್ರೆ ಬದ್ಧಾತ್ಮರು, ಸಾಧಾರಣ ಜೀವಿಗಳು, ಅವ್ರೇನ್ ಮಾಡ್ತಾರೆ, ಇದೆಲ್ಲ ನಡೀತಾ ಇದೆ ಅವ್ರ ಮುಂದೆ ಕೂಡ ಈ ಒಂದು ಭೌತಿಕ ಜಗತ್ತು ಅಲ್ಲಿ ಏನೆಲ್ಲ ವಿಷಯಗಳು ನಡೀತಿದೆ ಅದೆಲ್ಲವನ್ನು ಕೂಡ ಅವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಈ ವಿಚಾರಗಳು ಅವ್ರಿಗೆ ಅರ್ಥ ಆಗೋದಿಲ್ಲ ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹಲವಾರು ಮಂದಿ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಿಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಬದಲಾವಣೆಗಳಾಗುತ್ತಿವೆ ಎನ್ನುವುದನ್ನು ಕಾಣಲಾರರು. ಈ ಸಂದರ್ಭದಲ್ಲಿ ಯೋಗಿನಃ ಎನ್ನುವ ಪದವು ಮಹತ್ವದ್ದು. ಇದು ಯೋಗಿಗಳೆಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ. ಕರ್ಮಯೋಗಿ, ಜ್ಞಾನಯೋಗಿ, ಅಷ್ಟಾಂಗ ಯೋಗಿ, ಈ ರೀತಿ ಬೇರೆ ಬೇರೆ ಯೋಗಿಗಳು ಇದ್ದಾರೆ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳಿವೆ. ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಅಂದ್ರೆ ಎಲ್ಲರಿಗೂ ಕೂಡ ಎಲ್ಲ ಜ್ಞಾನ ಅನ್ನುವಂಥದ್ದು ತಿಳಿಯುವುದಿಲ್ಲ. ಅವರು ಯಾವುದೇ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ದೇಹವು ದೃಢವಾಗಿದ್ದು ಆರೋಗ್ಯವಾಗಿದ್ದರೆ ಸಾಕು, ಅವರು ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಮಾಹಿತಿಯೂ ಇಲ್ಲ. ಅವರನ್ನು ಯತಂತೋ ಅಪಿ ಅಕೃತಾತ್ಮನಃ ಎಂದು ಕರೆಯಲಾಗಿದೆ. ಅವರು ಹೆಸರಿಗೆ ಮಾತ್ರದ ಯೋಗ ಪದ್ಧತಿಯಲ್ಲಿ ಪ್ರಯತ್ನಿಸಿದರೂ ಆತ್ಮ ಸಾಕ್ಷಾತ್ಕಾರ ಹೊಂದಲಾರರು. ಇಂತಹ ಜನರು ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಯೋಗಾಭ್ಯಾಸದಲ್ಲಿ ಇರುತ್ತಾ ಆತ್ಮನ ಜಗತ್ತಿನ ಮತ್ತು ಪರಮಪ್ರಭುವಿನ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಎಂದರೆ ಭಕ್ತಿಯೋಗಿಗಳು. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ಮಾತ್ರ ಸಂಗತಿಗಳನ್ನು ಹೇಗೆ ಖಂಡಿಸುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು.
ಅಂದ್ರೆ ಅಷ್ಟಾಂಗ ಯೋಗ ಮಾಡುವಂಥವ್ರು. ಸಾಧಾರಣವಾಗಿ ನಾವು ನೋಡ್ತೀವಿ ಈ ಆ, ಹೊರಗಿನ ಜಗತ್ತಿನಲ್ಲಿ ಯೋಗ ಕ್ಲಾಸಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಯಾರು ಯೋಗಾಭ್ಯಾಸವನ್ನ ಕಲಿತಾರೆ, ಅವ್ರು ಮಾಡುವಂಥದ್ದು ಎಂತಹ ಯೋಗ? ಹರೇ ಕೃಷ್ಣ. ಯೋಗ ಕ್ಲಾಸಸ್ ಅಲ್ಲಿ ನೀವು ತಿಳ್ಕೊಳ್ಳುವಂಥದ್ದು ಯಾವ ಯಾವ ವಿಚಾರ ಬಗ್ಗೆ ತಿಳ್ಕೊತೀರಿ? ದೇಹದ ಅಂದ್ರೆ ಆರೋಗ್ಯ ಅದ ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಅಟ್ಟೆ ಮಾತಾಡ್ತೈತೆ. 8 ಹಂತಗಳು ಇದೆ ಅಷ್ಟಾಂಗ ಯೋಗದಲ್ಲಿ, ಯಾವ್ದೆಲ್ಲ ಅಂತ ಹೇಳ್ತೀರಾ? ಯಮ, ಹ್ಮ್ ನಿಯಮ, ಪ್ರತ್ಯಾಹಾರ, ಇನ್ನೊಂದು ಮೂರೇ ಓಕೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಹಂತಗಳು ಈ ಒಂದು ಅಷ್ಟಾಂಗ ಯೋಗದಲ್ಲಿ ಬರುವಂತದ್ದು. ಆದ್ರೆ ಯಾರು ಈ ಯೋಗ ಕ್ಲಾಸ್ಗಳಿಗೆ ಹೋಗ್ತಾರೆ, ಅವ್ರು ಮಾಡುವಂತದ್ದು ಬರಿಯ ಆಸನಗಳನ್ನ ಮಾಡ್ತಾರೆ, ಕೆಲ ಹಂತಕ್ಕೆ ಈ ಒಂದು ಪ್ರಾಣಾಯಾಮವನ್ನ ಮಾಡ್ತಾರೆ, ಅಂದ್ರೆ ಉಸಿರಾಟದ ಪ್ರಕ್ರಿಯೆಯನ್ನ ತಿಳ್ಕೊತಾರೆ. ಆದ್ರೆ ಇದೆಲ್ಲ ತಿಳ್ಕೊಳ್ಳುವ ಮೂಲ ಉದ್ದೇಶ, ಅದನ್ನ ಮಾಡೋ ಉದ್ದೇಶ ಏನು ಅಂತಂದ್ರೆ ದೇಹ ಸುದೃಢವಾಗಿರ್ಬೇಕು, ಮನಸ್ಸು ಪ್ರಶಾಂತವಾಗಿರ್ಬೇಕು, ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಒಂದು ಜ್ಞಾನ ಅವ್ರಿಗೆ ಇರೋದಿಲ್ಲ. ಅಂತವ್ರ ಹತ್ರ ಹೋಗಿ ಈ ಒಂದು ಆತ್ಮಜ್ಞಾನದ ಬಗ್ಗೆ ತಿಳಿಸಿದ್ರೆ ಅವ್ರಿಗೆ ಅದು ಅರ್ಥನೂ ಆಗೋದಿಲ್ಲ. ಆದ್ರೆ ಈ ಒಂದು ವಿಷಯ ಪರಿಪೂರ್ಣವಾಗಿ ಯಾರಿಗೆ ತಿಳಿದಿರುತ್ತೆ ಅಂದ್ರೆ ಅದು ಭಕ್ತಿ ಮಾರ್ಗದಲ್ಲಿ ಇರುವಂತವ್ರಿಗೆ, ಭಕ್ತಿ ಯೋಗಿಗಳಿಗೆ ಮಾತ್ರ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 12. ಯತ್ ಆದಿತ್ಯಗತಂ ತೇಜ ಜಗತ್ ಭಾಸಯತೆ ಅಖಿಲಂ ಯತ್ ಚಂದ್ರಾಮಸಿ ಯತ್ ಚ ಅಗ್ನೌ ತತ್ತೇಜ ವಿದ್ಧಿ ಮಾಮಕಂ. ಅನುವಾದ. ಇಡೀ ಜಗತ್ತಿನಿಂದ ಅನುವಾದ ಕತ್ತಲನ್ನು ಓದಿ ಪ್ರಭುಜಿ. ಅನುವಾದ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಭಗವಂತ ನಮ್ಮ ನಮ್ಮ ಇಚ್ಛೆಗಳು ಎಂತದ್ದು ಅಂದ್ರೆ ಭಗವಂತನಿಂದ ದೂರ ಹೋಗುವಂತ ಇಚ್ಛೆ ನಾವು ಪಟ್ಕೊಂಡು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಹಾಗಂತ ನಾವು ಮಾಡಿರುವಂತದ್ದು ಆ ತಪ್ಪು. ಆ ತಪ್ಪಿಗೆ ನಮಗೆ ಶಿಕ್ಷೆಯಾಗಿ ಭೌತಿಕ ಜಗತ್ತು ಸಿಕ್ಕಿದೆ ನಿಜ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಭಗವಂತ ನಮ್ಮನ್ನ ಹಾಗೆ ಬಿಟ್ಟು ಬಿಟ್ಟಿದ್ದಾನ. ನಿಮ್ಮಿಷ್ಟ ಬಂದ ಹಾಗೆ ಇರಿ, ಇಲ್ಲಿ ಏನ್ ಬರುತ್ತೆ ಎಲ್ಲ ನಿಮ್ಮ ನಿಮ್ಮ ಒಂದು ಕಷ್ಟ ಸುಖ ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾನ. ಹರೇ ಕೃಷ್ಣ. ನನ್ನನ್ನ ಬೇಡ ಅಂತ ಧಿಕ್ಕರಿಸಿ ಹೋಗಿದ್ದೀರಾ, ನಿಮ್ಮಿಷ್ಟ ಬಂದಾಗೆ ನೀವು ಬದುಕೊಳ್ಳಿ, ಅಲ್ಲಿ ಬರುವಂತ ಕಷ್ಟ ಸುಖ ನೀವ್ ಅನುಭವಿಸ್ಕೊಳ್ಳಿ ಅಂತ ನಮ್ಮ ಪಾಡಿಗೆ ಬಿಟ್ಟಿದ್ದಾನ? ಇಲ್ಲ ಮಾತಾಜಿ, ಎಲ್ಲೋ ಒಂದೊಂದ್ಸತಿ ನಮ್ನ ಎಲ್ಲೋ ನಾವು ಸ್ವಲ್ಪ ಆದ್ರೂ ವಿಶ್ವಾಸ ಇಟ್ಕೊಂಡಿದ್ರೆ ಅಲ್ಲೆಲ್ಲೇ ತಿರ್ತಾ ಇರ್ತಾರೆ, ಅಲ್ಲಲ್ಲೇ ನಮ್ಗೆ ಸಹಾಯ ಆಗ್ತಾ ಇರುತ್ತೆ ಮಾತಾಜಿ. ಅಂದ್ರೆ ಈ ಭೌತಿಕ ಜಗತ್ತನ್ನ ಯಾವ ರೀತಿ ಅಂದ್ರೆ ಜೈಲಿಗೆ ಹೋಲಿಸ್ತಾರೆ. ಪ್ರಭುಪಾದ್ರದನ್ನ ಜೈಲಿಗೆ ಹೋಲಿಸ್ತಾರೆ. ಜೈಲು ಅಂದ್ರೆ ಏನು ಅಂತಂದ್ರೆ, ನಮ್ಮ ದೇಶದ ಪ್ರಜೆಗಳೇ ತಪ್ಪು ಮಾಡಿದಾಗ ಅವರನ್ನ ಮನಪರಿವರ್ತನೆ ಆಗೋದಕ್ಕೆ ಜೈಲಿನಲ್ಲಿ ಇರಿಸ್ತಾರೆ. ಆದ್ರೆ ಈ ಒಂದು ಯುದ್ಧ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ಯುದ್ಧ ಸಂದರ್ಭದಲ್ಲಿ ಕೈದಿಗಳು ಅಂದ್ರೆ ಶತ್ರು ಪಕ್ಷದ ಕೈದಿಗಳನ್ನ ಬಂಧಿಸ್ತಾರೆ, ಅವರನ್ನ ಜೈಲಿನಲ್ಲಿ ಇಡೋದಿಲ್ಲ, ಅವರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹೇಳ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದ್ರೆ ಒಂದು ಒಂದು ಆ ಕತ್ತಲೆ ಕೋಣೆ, ಅಲ್ಲಿ ಅವರನ್ನ ಇರಿಸುವಂಥದ್ದು. ಅವ್ರಿಗೆ ಊಟ ಬೇಕಾ, ತಿಂಡಿ ಬೇಕಾ, ಅವ್ರಿಗೆ ಏನ್ ಬೇಕು ಏನು ಬೇಡ ಏನು ಕೇಳೋದಿಲ್ಲ. ಅವರು ಬದುಕಿದ್ರೆ ಬದುಕಲಿ, ಸತ್ರೆ ಸಾಯ್ಲಿ ಅಂತ ಬಿಟ್ಟು ಬಿಡುವಂಥದ್ದು. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಭೌತಿಕ ಜಗತ್ತು ಅದು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲ. ಅಂದ್ರೆ ನಮ್ಮನ್ನ ಭಗವಂತ ಆ ರೀತಿ ಬಿಸಾಡಿಲ್ಲ. ಅವನೇನ್ ಮಾಡ್ತಾ ಇದ್ದಾನೆ, ಜೈಲಿನಲ್ಲಿ ಇಟ್ಟ ಹಾಗೆ ಇಟ್ಟಿದ್ದಾನೆ. ಆದ್ರೆ ಜೈಲಿನಲ್ಲಿ ನಮ್ಮದೇ ಪ್ರಜೆಗಳಿದ್ದಾಗ ಅವರ ಪರಿವರ್ತನೆಗಾಗಿ ಅವ್ರು ಏನ್ ಮಾಡ್ತಾರೆ, ಅವರನ್ನ ಜೈಲಿನಲ್ಲಿ ಇಟ್ಟರು ಕೂಡ ಅವ್ರಿಗೆ ಸಮಯ ಸಮಯಕ್ಕೆ ಆಹಾರ ಕೊಡ್ತಾರೆ, ಸಮಯ ಸಮಯಕ್ಕೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ನೋಡ್ಕೋತಾರೆ. ಮತ್ತೆ ಅದೇ ಸಮಯದಲ್ಲಿ ಅವ್ರಿಗೆ ಕೆಲಸ ಕೊಡ್ತಾರೆ, ಮತ್ತೆ ಅವರ ಒಂದು ತಪ್ಪನ್ನ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಹಾಗೆ ಇಲ್ಲಿ ಭಗವಂತ ನಮಗೂ ಕೂಡ ಈ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿಸಿದ ಮೇಲೆ ಅಲ್ಲಿ ನಮ್ಗೆ ಏನೆಲ್ಲ ಬೇಕು, ಮೂಲಭೂತ ಅವಶ್ಯಕತೆಗಳು, ಗಾಳಿ, ಬೆಳಕು, ನೀರು ಎಲ್ಲವನ್ನು ಕೂಡ ಭಗವಂತ ಅವನೇ ಕೊಡ್ತಾ ಇರುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಜಗತ್ತು ಅದು ಭಗವಂತನು ಇರುವಂತಹ ಸ್ಥಾನ. ಆದ್ರೆ ಭೌತಿಕ ಜಗತ್ತಿನಲ್ಲೂ ಕೂಡ ನಮಗೆ ಬೇಕಾಗಿರುವ ಅವಶ್ಯಕತೆಗಳನ್ನ ಅವನು ಹೇಗೆ ಪೂರೈಸ್ತಾನೆ ಅಂತ ಅಂದ್ರೆ, ನಮ್ಗೆ ಈ ಬೆಳಕಿನ ಅವಶ್ಯಕತೆ ಇದೆ. ಸೂರ್ಯ ಇರ್ಲಿಲ್ಲ ಅಂತಿದ್ರೆ ಈ ಭೂಮಿ ಅದು ಮಂಜುಗಟ್ಟು ಬಿಡ್ತಾ ಇತ್ತು. ಹಾಗೆ ನಾವ್ ಯಾರು ಕೂಡ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಈ ಸೂರ್ಯನ ಒಂದು ಇರುವಿಕೆಯಿಂದ ಮಾತ್ರನೇ ಅನೇಕ ಏನಂತ ಹೇಳ್ತಾರೆ, ನೀರು ಅದು ಮಳೆಯಾಗುವಂಥದ್ದು. ನಮ್ಗೆ ಮಳೆಯ ರೂಪದಲ್ಲಿ ನೀರು ಸಿಕ್ಕಿದಾಗ ಅದನ್ನು ನಾವು ಕುಡಿಲಿಕ್ಕೆ ಸಾಧ್ಯ. ಮತ್ತೆ ಎಲ್ಲ ಆಹಾರ ಧಾನ್ಯಗಳಿಂದ
ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ, ಅಂದ್ರೆ ಬೆಳೆಯನ್ನು ಬೆಳೆಯೋದಕ್ಕೆ ಆಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಏನೆಲ್ಲ ಬೇಕು ಮೂಲಭೂತವಾಗಿ ಅದೆಲ್ಲವನ್ನು ಕೂಡ ಭಗವಂತನೇ ಒದಗಿಸ್ತಾ ಇದ್ದಾನೆ. ಸೂರ್ಯ ಮಾತ್ರ ಅಲ್ಲ, ಅದೇ ರೀತಿ ಚಂದ್ರನು ಕೂಡ. ಚಂದ್ರನಿಂದ ಮುಂದೆ ಹೇಳ್ತಾರೆ, ಚಂದ್ರನಿಂದ ಏನು ಪ್ರಯೋಜನ ಅಂದ್ರೆ ಚಂದ್ರನ ಬೆಳಕಿನಿಂದಲೇ ಈ ಒಂದು ಆ ಹಣ್ಣು ತರಕಾರಿಗಳು, ಅದರಲ್ಲಿ ಆ ರಸ ಅನ್ನುವಂಥದ್ದು ಅದು ತುಂಬುವಂಥದ್ದು, ಅದು ಚಂದ್ರನ ಬೆಳಕಿನಿಂದ ಅಂತ ತಿಳಿಸ್ತಾರೆ. ಮತ್ತೆ ಅಗ್ನಿಯ ತೇಜಸ್ಸು ಅಂದ್ರೆ ಇಲ್ಲಿ ನಮಗೆ ಬೆಂಕಿ, ಅದನ್ನು ಕೂಡ ಸ್ವತಃ ಭಗವಂತನ ಕೃಪೆಯಿಂದ ನಾವು ಪಡಿತಾ ಇದೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದಕ್ಕೂ ನಾವು ಭಗವಂತನನ್ನೇ ಅವಲಂಬಿಸ್ತೀವಿ ಅಂತ. ಹರೇ ಕೃಷ್ಣ. ಶ್ಲೋಕ 13. ಓದ್ತೀನಿ ಮಾತಾಜಿ. ಗಾಮಾವಿಶ್ಯ ಚ ಭೂತಾನಿ ಧಾರಾಯಮ್ಯಹ ಮೋಜಸ ಉಷ್ಣಾಮಿ ಔಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ಅನುವಾದ: ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತದೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೂ ಜೀವರಸವನ್ನು ನೀಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಇಲ್ಲಿ ಭಗವಂತ ಅವನು ಪ್ರತಿಯೊಂದು ಲೋಕವನ್ನ ಪ್ರವೇಶಿಸ್ತಾನೆ. ಹೇಗೆ ಪ್ರವೇಶಿಸ್ತಾನೆ ಅಂತಂದ್ರೆ ಕಾರಣೋದಕ ವಿಷ್ಣುವಿಂದ ಇಡೀ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಆ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಕೂಡ ಭಗವಂತ ಅವನು ವಿಷ್ಣು ಗರ್ಭೋದಕ ವಿಷ್ಣುವಾಗಿ ಅವನು ಪ್ರವೇಶಿಸ್ತಾನೆ. ಮತ್ತೆ ಭಗವಂತನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ಅಂದ್ರೆ ನಾವು ನೋಡಿದ್ವಿ ಹೇಗೆ ಈ ಒಂದು ಗ್ರಹ ವ್ಯೂಹಗಳು ಅದು ತನ್ನ ಪಥದಲ್ಲಿ ಅದು ಹೇಗೆ ಚಲಿಸ್ತಾ ಇದೆ ಅಂತಂದ್ರೆ ಸೂತ್ರೆ ಮಣಿಗಣ ಇವ ಅಂತ ಹೇಳ್ತಾನೆ. ಅಂದ್ರೆ ಈ ಒಂದು ಸೂತ್ರದಲ್ಲಿ ಮಣಿಗಳನ್ನ ಪೋಣಿಸಿದ ಹಾಗೆ ಭಗವಂತನ ಶಕ್ತಿಯಿಂದ ಅವೆಲ್ಲವೂ ಕೂಡ ಆಯಾ ಒಂದು ಸ್ಥಾನದಲ್ಲಿ ಅದು ಚಲಿಸ್ತಾ ಇದೆ. ಆದ್ರೆ ಅಲ್ಲಿ ಏನು ಏನಂತ ಹೇಳ್ತಾರೆ, ಆಕ್ಸಿಡೆಂಟ್ಸ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದು ಭಗವಂತನ ಶಕ್ತಿಯಿಂದ ಅದು ನಡೀತಾ ಇರುವಂತದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆಯೇ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಅಂದ್ರೆ ಚಂದ್ರನು ಕೂಡ ಆ ಒಂದು ನಾವು ಬಳಸುವಂತಹ ಎಲ್ಲ ತರಕಾರಿ, ಹಣ್ಣು, ಅವುಗಳಲ್ಲಿ ಆ ಒಂದು ರಸವನ್ನ ತುಂಬುವಂತ ಕಾರ್ಯವನ್ನ ಮಾಡ್ತಾನೆ. ಅಂತಹ ಚಂದ್ರನನ್ನು ಕೂಡ ನಮಗೆ ಭಗವಂತ ಅವನಿಂದಲೇ ಸಿಕ್ಕಿರುವಂಥದ್ದು. ಅಂದ್ರೆ ಸೂರ್ಯ ಚಂದ್ರ ಅನ್ನುವಂಥವ್ರು ಭಗವಂತನ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ನಾವು ಆ ಒಂದು ವಿಶ್ವರೂಪ ದರ್ಶನದಲ್ಲಿ ನಾವು ನೋಡ್ತೀವಿ. ಶ್ಲೋಕ 14. ನಾನು ಓದ್ತೀನಿ ಮಾತಾಜಿ. ಹಾ ಮಾತಾಜಿ. ಅಹಂ ವೈಶ್ಯನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತ ಪಾಚಂ ಪಚಾಮ್ಯನಂ ಚತುರ್ವಿಧಂ. ಅನುವಾದ: ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ಇಷ್ಟೊಂದು ಗ್ರಹ ವ್ಯೂಹಗಳು ಆ ಗಾಳಿಯಲ್ಲಿ ತೇಲ್ತಾ ಇವೆ. ಎಷ್ಟು ದೊಡ್ಡ ದೊಡ್ಡ ಗಾತ್ರದ ಒಂದು ಗ್ರಹ ವ್ಯೂಹಗಳು ಅದು ತೇಲ್ತಾ ಇದೆ. ಅದನ್ನ ಭಗವಂತ ನಮಗಾಗಿ ಈ ಒಂದು ಭೌತಿಕ ಜಗತ್ತು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಅಲ್ಲಿ ನಮಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳನ್ನ ಒದಗಿಸೋದಕ್ಕಾಗಿ ಸೂರ್ಯ ಚಂದ್ರನನ್ನ ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ, ನಮ್ಮ ದೇಹದ ಒಳಗಡೆ ನಾವು ತಿನ್ನುವಂತ ಪ್ರತಿಯೊಂದು ಆಹಾರವನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನ ಜಠರಾಗ್ನಿಯಾಗಿ ಆ ಒಂದು ನಾವು ತಿಂದಿದ್ದನ್ನ ಕರಗಿಸ್ಬೇಕು ಅಂತಂದ್ರೆ ನಮ್ಗೆ ಹಸಿವಾಗ್ಬೇಕಂದ್ರೆ ನಮ್ಮ ಜಠರದಲ್ಲಿ ಆ ಒಂದು ಆಸಿಡ್ ಅಂತ ಹೇಳ್ತಾರೆ, ಅದನ್ನ ಅರಗಿಸುವಂತ ಶಕ್ತಿ ಹೊಂದಿರುವಂತದ್ದು. ಅದಾಗಿ ಭಗವಂತ ಸ್ವತಃ ನಮ್ಮ ದೇಹದಲ್ಲೂ ಕೂಡ ಅವನೇ ಅದನ್ನ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಾಣವಾಯು ಅಂದ್ರೆ ನಾವು ಉಸಿರಾಡುವಾಗ ನಾವು ಒಳಕ್ಕೆ ಇಳ್ಕೊಳ್ಳುವಂತ ಗಾಳಿ, ಆ ಎಲ್ಲ ಪ್ರತಿಯೊಂದು ಕೂಡ ಭಗವಂತನಿಂದಲೇ ನಮ್ಗೆ ಆಗ್ತಿರುವಂಥದ್ದು. ಅಂದ್ರೆ ನಾವು ಬದುಕೋದಕ್ಕೆ ಈ ಒಂದು ವಿಶ್ವವನ್ನ ಮಾಡಿದ್ದಾನೆ. ಆ ವಿಶ್ವದ ಒಳಗಡೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಸೂರ್ಯಚಂದ್ರರನ್ನ ನೀಡಿದ್ದಾನೆ. ಕೊನೆಗೆ ನಮಗೊಂದು ದೇಹವನ್ನ ಕೊಟ್ಟಿದ್ದಾನೆ. ಆ ದೇಹದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು, ನಾವು ಬದುಕೋದಕ್ಕೆ ಏನ್ ಬೇಕು ಆ ಗಾಳಿ, ಆ ಒಂದು ತಿಂದ ಆಹಾರವನ್ನ ಅರಗಿಸ್ಕೊಳ್ಳುವಂತ ಶಕ್ತಿ, ಅದು ಕೂಡ ಸ್ವತಃ ಭಗವಂತನೇ ಕೊಡ್ತಾ ಇದ್ದಾನೆ. ಅದನ್ನೆಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭಾದರಿಂದ ವಿಲಯವಾಗಲಿ. ಒಂದೇ ನಿಮಿಷ ಮಾತಾಜಿ. ಆಯುರ್ವೇದ ಶಾಸ್ತ್ರಕ್ಕೆ ಅನುಗುಣವಾಗಿ ಹೊಟ್ಟೆಗೆ ಹೋಗುವ ಆಹಾರವನ್ನೆಲ್ಲ ಅರಗಿಸುವ ಜಠರಾಗ್ನಿ ಉಂಟು. ಈ ಅಗ್ನಿಯು ಪ್ರಜ್ವಲಿಸದೇ ಇರುವಾಗ ಹಸಿವು ಇರುವುದಿಲ್ಲ.
ಅಗ್ನಿ ಕೆಲಸ ಮಾಡುತ್ತಿರುವಾಗ ನಮಗೆ ಹಸಿವಾಗುತ್ತದೆ. ಒಮ್ಮೊಮ್ಮೆ ಈ ಅಗ್ನಿ ಸರಿಯಾಗಿ ಉರಿಯುತ್ತಿಲ್ಲ ದಿರುವಾಗ ಚಿಕಿತ್ಸೆ ಅಗತ್ಯವಾಗುತ್ತದೆ. ಏನೇ ಇರಲಿ, ಈ ಅಗ್ನಿ ದೇವೋತ್ತಮ ಪರಮಪುರುಷನ ಪ್ರತಿನಿಧಿ. ಪರಮಪ್ರಭು ಅಥವಾ ಬ್ರಹ್ಮನ್ ಅಗ್ನಿಯ ರೂಪದಲ್ಲಿ ಹೊಟ್ಟೆಯೊಳಗೆ ಇದ್ದಾನೆ. ಎಲ್ಲ ಬಗೆಯ ಆಹಾರವನ್ನು ಜೀರ್ಣ ಮಾಡುತ್ತಾನೆ. ಅಯಂ ಅಗ್ನಿರ್ ವೈಶ್ವಾನರೋ ಯೋ ಅಯಂ ಅಂತ ಅಂತಹ ಪುರುಷೆ ಏನೀಂದಂ ಅನ್ನ ಪಚ್ಯತೆ ಎಂದು ವೇದ ಮಂತ್ರಗಳು ದೃಢಪಡಿಸುತ್ತವೆ. ಬೃಹದ್ ಅರಣ್ಯಕ ಉಪನಿಷತ್ತು 5.9.1. ಅವನು ಎಲ್ಲ ಬಗೆಯ ಆಹಾರವನ್ನು ಅರಗಿಸಿಕೊಳ್ಳಲು ನೆರವಾಗುವುದರಿಂದ ಜೀವಿಯು ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ಆದ್ರೆ ನಾವು ಇಷ್ಟ ಬಂದಾಗ ಊಟ ಮಾಡೋದಕ್ಕೆ ನಾವು ಅಷ್ಟೊಂದು ಸ್ವತಂತ್ರರು ಅಲ್ಲ. ಯಾಕೆಂದ್ರೆ ಆ ಅಗ್ನಿ ಕೆಲಸ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ಒಳಗಿಡ ಇರುವಂತ ಪರಮಾತ್ಮ ಅವ್ನು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ, ನಾವು ತಿಂದಿದ ಆಹಾರವನ್ನು ಅರಗಿಸ್ಕೊಳ್ಳೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಜೀರ್ಣವಾಗಲು ಪರಮಪ್ರಭು ಸಹಾಯ ಮಾಡದಿದ್ದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ಹೀಗೆ ಅವನು ಆಹಾರವನ್ನು ಉತ್ಪಾದಿಸುತ್ತಾನೆ, ಅರಗಿಸುತ್ತಾನೆ. ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ವೇದಾಂತ ಸೂತ್ರದಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಶಬ್ದಾಬ್ದಿ ಭ್ಯೋ ಅಂತಹ ಪ್ರತಿಷ್ಠಾನಾಶ್ಚ. ಪ್ರಭುವು ಶಬ್ದದಲ್ಲಿ ಇದ್ದಾನೆ, ದೇಹದಲ್ಲಿ ಇದ್ದಾನೆ, ಗಾಳಿಯಲ್ಲಿದ್ದಾನೆ ಮತ್ತು ಜೀರ್ಣಶಕ್ತಿಯಲ್ಲಿ ಹೊಟ್ಟೆಯಲ್ಲಿ ಇದ್ದಾನೆ. ಆಹಾರಗಳಲ್ಲಿ 4 ವಿಧ. ಕೆಲವನ್ನ ನುಂಗುತ್ತೇವೆ, ಕೆಲವನ್ನ ಅಗಿಯುತ್ತೇವೆ, ಕೆಲವನ್ನ ನೆಕ್ಕುತ್ತೇವೆ, ಕೆಲವನ್ನ ಒಳಗೆ ಎಳೆದುಕೊಳ್ಳುತ್ತೇವೆ. ಅವೆಲ್ಲಕ್ಕೂ ಅವನೇ ಜೀರ್ಣಶಕ್ತಿ. ಅಂದ್ರೆ ಅಷ್ಟು ಸ್ವತಂತ್ರವಾಗಿ ನಾವೆಲ್ಲ ಮಾಡ್ತೀವಿ ಅಂತ ಬಂದಿದ್ದೀವಿ ಅವನನ್ನು ಧಿಕ್ಕರಿಸಿ. ಆದ್ರೆ ನಾವು ತಿಂದಿದ ಆಹಾರವನ್ನು ಕೂಡ ಜೀರ್ಣಿಸಿಕೊಳ್ಳುವ ಶಕ್ತಿ ಕೂಡ ನಮ್ಮಲ್ಲಿ ಇಲ್ಲ. ಅದನ್ನು ಕೂಡ ಭಗವಂತನ ಕೃಪೆಯಿಂದಲೇ ಅದು ನಡೀತಿರುವಂತದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಓದ್ತೀವಿ. ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟ ಮತ ಸ್ಮೃತಿ ಜ್ಞಾನಂ ಆಪೋಹಂ ಚ ವೈದ್ಯೇ ಚ ಸರ್ವೈ ಅಹಂ ಏವ ವೈದ್ಯ ವೇದಾಂತಕೃತ್ ವೇದವಿತ್ ಏವ ಚ ಅಹಂ. ಹರೇ ಕೃಷ್ಣ ಮಾತಾಜಿ. ಅನುವಾದ: ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಅಂದ್ರೆ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನಾಗಿ ಇದ್ದಾನೆ. ಮತ್ತೆ ಭಗವಂತನ ಒಂದು ಕೃಪೆಯಿಂದಲೇ ನಮಗೆ ಈ ಸ್ಮರಣೆ, ಜ್ಞಾನ, ಕೊನೆಗೆ ಮರೆವು ಕೂಡ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಮರಣೆ ಅಂದ್ರೆ ನೆನಪಿಸ್ಕೊಳ್ಳುವಂತಹ ಶಕ್ತಿ, ಮತ್ತೆ ಜ್ಞಾನ ಅಂತಂದ್ರೆ ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿ. ಮರೆವು ಕೂಡ ಭಗವಂತ ಕೊಡ್ತಾನೆ ಅಂತ ಹೇಳ್ತಾನೆ. ಕೆಲವೊಂದು ಸಲ ಮರೆವು ಅನ್ನುವಂಥದ್ದು ಕೂಡ ಜೀವನದಲ್ಲಿ ಎಲ್ಲರಿಗೂ ಅತಿ ಮುಖ್ಯವಾಗಿ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ನಾವು ಪಡ್ಕೊಂಡಾಗ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಡೀತೋ ಅದೆಲ್ಲವನ್ನು ಕೂಡ ನಾವು ಮರೆತು ಬಿಡ್ತೀವಿ. ಮರಿದೀರ ಇದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಮತ್ತೆ ಆ ಒಂದು ನೆನಪುಗಳು ಕಾಡುತ್ತೆ. ಹೀಗೆ ಭಗವಂತ ನಮಗೆ ಪ್ರತಿಯೊಂದನ್ನು ಕೂಡ ಭಗವಂತನಿಂದಲೇ ನಾವು ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಭಗವಂತ ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ವೇದಗಳಿಂದ ತಿಳಿಯಬೇಕಾಗಿರುವಂತದ್ದು ಭಗವಂತನನ್ನ ಅಂತ. ಅಂದ್ರೆ ಈ ವೇದಗಳು ನಮ್ಗೆ ಮೂಲದಲ್ಲಿ ಏನು ತಿಳಿಸ್ತಾ ಇದೆ ಅಂತಂದ್ರೆ ಭಗವಂತನ ವಿಚಾರವನ್ನೇ ತಿಳಿಸುವಂಥದ್ದು ಅಂತಿಮವಾಗಿ. ಮತ್ತೆ ವೇದಾಂತ ಕರ್ತೃ ನಾನು. ವೇದಗಳನ್ನ ನಮ್ಗೆ ಕೊಟ್ಟಿರುವಂತವನು, ವೇದಗಳನ್ನ ರಚಿಸಿದಂತವನು ಆ ವೇದವ್ಯಾಸರು. ಅವರು ಕೂಡ ಭಗವಂತನ ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾರೆ. ಹಾಗೆ ಎಲ್ಲವನ್ನು ಕೊಟ್ಟಿರುವಂತಹ ಭಗವಂತನೇ. ಅಂದ್ರೆ ಅದು ಮನುಷ್ಯರಿಂದ ರಚಿಸಲ್ಪಟ್ಟದ್ದಲ್ಲ, ಅದು ಸ್ವತಃ ಭಗವಂತನೇ ನೀಡಿರುವಂತದ್ದು. ಮತ್ತೆ ಆ ಭಗವಂತ ಏನು ವೇದಗಳನ್ನ ಕೊಟ್ಟಿದ್ದಾನೆ ಅದನ್ನ ಪರಿಪೂರ್ಣವಾಗಿ ತಿಳಿದಂತವ್ರು ಯಾರು ಇಲ್ಲ. ಅದನ್ನ ಪರಿಪೂರ್ಣವಾಗಿ ಯಾರಾದ್ರೂ ತಿಳಿದಿದ್ದಾರೆ ಅಂದ್ರೆ ಅದು ಸ್ವತಃ ಭಗವಂತನೇ. ಹರೇ ಕೃಷ್ಣ. ಶ್ಲೋಕ 16. ಸ್ವಾವಿಮೌ ಪುರುಷೋ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಅನುವಾದ: ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಅಂದ್ರೆ ಈಗ ನಾವು ನೋಡ್ತೀವಿ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಅದನ್ನ ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸೃಷ್ಟಿಯ ಮುಕ್ಕಾಲು ಭಾಗ ಇರುವಂತದ್ದು ಅದು ಆಧ್ಯಾತ್ಮಿಕ ಜಗತ್ತು. ಏಕಪಾದ ವಿಭೂತಿ ಅನ್ನುವಂಥದ್ದು ಈ ಭೌತಿಕ ಜಗತ್ತು. ಅಂದ್ರೆ ಕಾಲು ಭಾಗ ಮಾತ್ರನೇ ಈ ಭೌತಿಕ ಜಗತ್ತು ಇರುವಂತದ್ದು. ಈ ಒಂದು ಕಾಲು ಭಾಗ ಭೌತಿಕ ಜಗತ್ತು, ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತು ಏನಿದೆ, ಎಲ್ಲಾ ಜಗತ್ತು ಕೂಡ ಅದು ಜೀವಿಗಳಿಂದ ತುಂಬಿ ಹೋಗಿದೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಜೀವಿಗಳಿಗೂ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಿಗಳಿಗೂ ವ್ಯತ್ಯಾಸ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜೀವಾತ್ಮಗಳನ್ನ ಪುರುಷರು ಅಂತ ಹೇಳಿ ಕರಿತಾ ಇದ್ದಾರೆ. ಮತ್ತೆ ಆ ಒಂದು ಪುರುಷರು ಎರಡು ರೀತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದ್ರೆ ಅವರು ಮೊದಲು ಈ ಭೌತಿಕ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನ ಕ್ಷರರು ಅಂತ ಹೇಳ್ತಾ ಇದ್ದಾರೆ. ಕ್ಷರರು ಅಂತಂದ್ರೆ ಅವರು ಕ್ಷೀಣಿಸ್ತಾರೆ. ಅಥವಾ ನಾವು ನೋಡಿದ್ವಿ ನಿನ್ನೆ ಒಂದು ಚಿತ್ರಣದಲ್ಲಿ, ಹೇಗೆ ಆ ಒಂದು ವಿಡಿಯೋದಲ್ಲಿ, ಅವನು ಈಗ ಮನುಷ್ಯನಿರ್ಬೋದು, ಮುಂದೆ ಅವನು ಒಂದು ಪ್ರಾಣಿಯಾಗಿ, ಒಂದು ಇಲಿಯಾಗಿಯೋ, ಒಂದು ಮೀನಾಗಿಯೋ, ಒಂದು ಪಕ್ಷಿಯಾಗಿಯೋ ಅವನು ದೇಹ ಬದಲಾವಣೆ ಮಾಡ್ಕೋತಾನೆ. ಅಂದ್ರೆ ಅವನಿಗೆ ಹುಟ್ಟು ಸಾವು ಅನ್ನುವಂಥದ್ದು ಆ ದೇಹಕ್ಕೆ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅವನನ್ನ ಕ್ಷರರು ಅಂತ ಕರೀತಾರೆ ಭೌತಿಕ ಜಗತ್ತಿನಲ್ಲಿ ಇರುವಂತವರನ್ನ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರಿದ್ದಾರೆ ಅವರನ್ನ ಅಕ್ಷರರು ಅಂತ ಹೇಳ್ತಾರೆ. ಅಕ್ಷರರು ಅಂತಂದ್ರೆ ಅವರಲ್ಲಿ ಈ ರೀತಿಯ ಬದಲಾವಣೆಗಳಾಗೋದಿಲ್ಲ, ನಾಶ ಅನ್ನುವಂಥದ್ದು ಆಗೋದಿಲ್ಲ. ಅಲ್ಲಿ ಅವರು ಶಾಶ್ವತವಾದ ಪೂರ್ಣ ಜ್ಞಾನ, ಆನಂದ ಇರುವಂತಹ ಒಂದು ಬದುಕನ್ನ ಆ ಅವರು ಜೀವಿಸ್ತಾ ಇರ್ತಾರೆ. ಅಂತವರನ್ನ ಇಲ್ಲಿ ಅಕ್ಷರರು ಅಂತ ಕರೀತಾ ಇದ್ದಾರೆ. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರರು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರರು. ಅಲ್ಲಿರುವಂತವರು ಅವರು ಅವಿನಾಶಿ. ಅವಿನಾಶಿ ಅಂದ್ರೆ ನಾಶ ಹೊಂದದೇ ಇರುವಂತವ್ರು. ಆದ್ರೆ ಭೌತಿಕ ಜಗತ್ತಿನಲ್ಲಿ ಇರುವಂತವರೆಲ್ಲರೂ ನಾಶ ಹೊಂದುತ್ತಾರೆ. ಅಂದ್ರೆ ಆತ್ಮಕ್ಕೆ ನಾಶ ಅನ್ನುವಂಥದ್ದಿಲ್ಲ, ಆದ್ರೆ ದೇಹಕ್ಕೆ ನಾಶ ಅನ್ನುವಂಥದ್ದು ಇಲ್ಲಿ ನಡೀತಾ ಇರುತ್ತೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಆಗಲೇ ವಿವರಿಸಿದಂತೆ ವ್ಯಾಸದೇವರಾಗಿ ತನ್ನ ಅವತಾರದಲ್ಲಿ ಪ್ರಭು ವೇದಾಂತ ಸೂತ್ರಗಳನ್ನು ಸಂಗ್ರಹಿಸಿದನು. ಪ್ರಭುವು ಸಂಕ್ಷೇಪವಾಗಿ ವೇದಾಂತ ಸೂತ್ರದ ತಿರುಳನ್ನು ಇಲ್ಲಿ ಕೊಡುತ್ತಿದ್ದಾನೆ. ಅಸಂಖ್ಯಾತರಾದ ಜೀವಿಗಳನ್ನು ಕ್ಷರರು ಮತ್ತು ಅಕ್ಷರರು ಎಂದು ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಎಂದು ಪ್ರಭು ಹೇಳುತ್ತಾನೆ. ಜೀವಿಗಳು ದೇವೋತ್ತಮ ಪರಮಪುರುಷನಿಂದ ಶಾಶ್ವತವಾಗಿ ಬೇರೆಯಾದ ವಿಭಿನ್ನಾಂಶಗಳು. ಅವರು ಐಹಿಕ ಜಗತ್ತಿನೊಡನೆ ಸಂಪರ್ಕ ಪಡೆದಾಗ ಅವರನ್ನು ಜೀವಭೂತ ಎಂದು ಕರೆಯಲಾಗುತ್ತದೆ. ಅಂದ್ರೆ ಎಲ್ಲ ಜೀವಿಗಳು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತವರು, ಭೌತಿಕ ಜಗತ್ತಿನಲ್ಲಿ ಇರುವಂತವರು ಎಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳೇ. ಆದ್ರೆ ಯಾವಾಗ ಅವರು ಈ ಒಂದು ಭೌತಿಕ ಜಗತ್ತಿಗೆ ಬರ್ತಾರೆ ಆಗ ಅವರನ್ನ ಜೀವಭೂತ ಅಂತ ಕರಿತಾ ಇದ್ದಾರೆ. ಕ್ಷರ ಸರ್ವಾಣಿ ಭೂತಾನಿ ಎಂಬ ಇಲ್ಲಿ ಕೊಟ್ಟಿರೋ ಸಂಸ್ಕೃತ ಪದದ ಅರ್ಥವೇನೆಂದರೆ ಜೀವಿಗಳು ಕ್ಷರರು, ಆದರೆ ದೇವೋತ್ತಮ ಪರಮಪುರುಷನೊಡನೆ ಒಂದಾದವರನ್ನು ಅಕ್ಷರರು ಎಂದು ಕರೆದಿದೆ. ಒಂದಾಗುವುದು ಎಂದರೆ ಅವರಿಗೆ ವ್ಯಕ್ತಿತ್ವವಿಲ್ಲ ಎಂದಲ್ಲ, ಆದರೆ ವಿಯೋಗವಿಲ್ಲ. ಅವರೆಲ್ಲ ಸೃಷ್ಟಿಯ ಉದ್ದೇಶಕ್ಕೆ ಹೊಂದಿಕೊಂಡವರು. ನಿಜ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೃಷ್ಟಿ ಎನ್ನುವುದು ಇಲ್ಲ. ಆದರೆ ವೇದಾಂತ ಸೂತ್ರದಲ್ಲಿ ಹೇಳಿರುವ ಹಾಗೆ ದೇವೋತ್ತಮ ಪರಮ ಪುರುಷನು ಮೂಡಿ ಬರುವ ಎಲ್ಲದಕ್ಕೂ ಮೂಲವಾದದ್ದರಿಂದ ಆ ಪರಿಕಲ್ಪನೆಯನ್ನು ವಿವರಿಸಿದೆ. ಅಂದ್ರೆ ಇಲ್ಲಿ ನಾವೆಲ್ಲರೂ ಭಗವಂತನ ವಿಭಿನ್ನಾಂಶಗಳು. ಭೌತಿಕ ಜಗತ್ತಿಗೆ ಬಂದಾಗ ನಾವೆಲ್ಲರೂ ಕ್ಷರರಾಗ್ತೀವಿ. ಅಂದ್ರೆ ನಮ್ಗೆ ಯಾವುದು ನಾಶ ಅನ್ನುವಂಥದ್ದು ಇರುತ್ತೆ ದೇಹಕ್ಕೆ. ಆದ್ರೆ ನಾವು ಯಾವಾಗ ಭಗವಂತನ ಜೊತೆಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ತೀವಿ ಆಗ ನಾವು ಪ್ರತ್ಯೇಕ ವ್ಯಕ್ತಿಗಳಾಗಿಯೇ ಉಳಿತೀವಿ. ಅಂದ್ರೆ ಭಗವಂತನಲ್ಲಿ ಲೀನ ಆಗುವಂಥದ್ದಲ್ಲ, ನಾವೆಲ್ಲರೂ ಭಗವಂತನ ಸೇವೆ ಮಾಡ್ತಾ ಸದಾ ಅವನ ಜೊತೆಯಲ್ಲಿ ಇರ್ತೀವಿ. ಅಂತವರು ಭಗವಂತನ ಹಾಗೆಯೇ ಅವರು ಅವಿನಾಶಿ, ಅಂದ್ರೆ ಅವರು ನಾಶ ಹೊಂದುವುದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಮಾತಿನಂತೆ ಜೀವಿಗಳಲ್ಲಿ ಎರಡು ವರ್ಗಗಳು. ಇದಕ್ಕೆ ವೇದಗಳಲ್ಲಿ ಸಾಕ್ಷ್ಯವಿದೆ. ಆದುದರಿಂದ ಈ ವಿಷಯದಲ್ಲಿ ಸಂದೇಹವಿಲ್ಲ. ಈ ಲೋಕದಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳೊಡನೆ ಸೆಣಸುತ್ತಿರುವ ಜೀವಿಗಳಿಗೆ ಐಹಿಕ ಶರೀರಗಳಿವೆ. ಈ ಶರೀರಗಳು ಬದಲಾಗುತ್ತಿರುತ್ತವೆ. ಜೀವಿಯು ಬದ್ಧನಾಗಿರುವವರೆಗೆ ಜಡವಸ್ತುವಿನೊಡನೆ ಸಂಬಂಧದಿಂದ ಅವನ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ. ಜಡವಸ್ತುವು ಬದಲಾಗುತ್ತಿರುತ್ತದೆ, ಆದ್ದರಿಂದ ಜೀವಿಯು ಬದಲಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹವು ಜಡವಸ್ತುವಿನಿಂದ ಆಗಿರುವುದಿಲ್ಲ, ಆದುದರಿಂದ ಬದಲಾವಣೆ ಇಲ್ಲ. ಐಹಿಕ ಜಗತ್ತಿನಲ್ಲಿ ಜೀವಿಯು 6 ಬದಲಾವಣೆಗಳನ್ನು ಹೊಂದುತ್ತಾನೆ: ಹುಟ್ಟುವುದು, ಬೆಳೆಯುವುದು, ಕಾಲಾವಧಿ, ಸಂತಾನೋತ್ಪತ್ತಿ, ಕ್ಷಯಿಸುವುದು ಮತ್ತು ಕಣ್ಮರೆಯಾಗುವುದು. ಈ ಐಹಿಕ ಶರೀರದ ಇವು ಬದಲಾವಣೆಗಳು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹಕ್ಕೆ ಬದಲಾವಣೆ ಇಲ್ಲ. ಅದಕ್ಕೆ ಮುಪ್ಪಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅಲ್ಲಿ ಎಲ್ಲವೂ ಏಕತೆಯಲ್ಲಿ ಇರುತ್ತದೆ. ಕ್ಷರ ಸರ್ವಾಣಿ ಭೂತಾನಿ. ಮೊಟ್ಟ ಮೊದಲು ಸೃಷ್ಟಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆವರೆಗೆ ಜಡವಸ್ತುವಿನೊಡನೆ ಸಂಪರ್ಕ ಪಡೆದ ಯಾವುದೇ ಜೀವಿಯು ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಅವರೆಲ್ಲರೂ ಕ್ಷರರು.
ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರೆಲ್ಲರೂ ಏಕತ್ವದಲ್ಲಿ ಮುಕ್ತರಾದವರು. ಅಂದ್ರೆ ಈ ಒಂದು ಬದಲಾವಣೆ ಹೇಗೆ ಸಾಧ್ಯ ಆಗ್ತಾ ಇದೆ, ಯಾಕೆ ಈ ಭೌತಿಕ ಜಗತ್ತಿನಲ್ಲಿ ಇರುವಂತವ್ರನ್ನ ಕ್ಷರ ಅಂತ ಕರಿತಾ ಇದ್ದಾರೆ ಅಂದ್ರೆ, ಅವರ ದೇಹ ಅನ್ನುವಂಥದ್ದು ಅದು ಈ ಒಂದು ಪ್ರಕೃತಿಯಿಂದ ಆಗಿರುವಂಥದ್ದು, ಅಂದ್ರೆ ಪಂಚಭೂತಗಳಿಂದ ಆಗಿರುವಂಥದ್ದು. ಈ ಒಂದು ಪಂಚಭೂತಗಳಿಂದ ಆಗಿರುವಂತಹ ಪ್ರತಿಯೊಂದು ವಸ್ತುಗೂ ಕೂಡ ಅದರದೇ ಆದಂತಹ ಒಂದು, ಅವೆಲ್ಲವೂ ಕೂಡ ಕ್ಷೀಣಿಸುತ್ತೆ. ಈಗ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ತಗೊಂಡ್ವಿ ಅಂತಂದ್ರೆ ಕಾಲ ಕಳೆದ ಹಾಗೆ ಅದರಲ್ಲಿ ಆ ಅದು ಕ್ಷೀಣಿಸೋಕೆ ಪ್ರಾರಂಭ ಆಗುತ್ತೆ. ಆದ್ರೆ ಅದಕ್ಕೂ ಇದ್ದ ಹಾಗೆ ಅನೇಕ ವರ್ಷಗಳು ಇರುತ್ತಾ? ಹರೇ ಕೃಷ್ಣ. ಆ ಯಾವ್ದಾದ್ರು ಒಂದು ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಸಾಮಾನ್ ತಂದಿದ್ದೀರಾ, ಅದು ಎಷ್ಟು ಸುಮಾರು ವರ್ಷಗಳಾದ್ರೂ ಕೂಡ ಅದು ಹೇಗಿತ್ತೋ ಹಾಗೆ ಇರುತ್ತಾ? ಅದರಲ್ಲಿ ಬದಲಾವಣೆಗಳಾಗೋದಿಲ್ವಾ? ಹೌದು ಮಾತಾಜಿ, ಬದಲಾವಣೆ ಆಗುತ್ತೆ. ಬದಲಾವಣೆಗಳಾಗ್ತದೆ. ಹಾಗೆ ನಮ್ಮ ದೇಹ ಕೂಡ ಅದೇ ರೀತಿ ಪಂಚಭೂತಗಳಿಂದ ಆದಂತದ್ದು. ಆ ಕಾರಣದಿಂದ ಇದರಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಅದರಲ್ಲಿ 6 ರೀತಿಯ ಬದಲಾವಣೆಗಳನ್ನ ಹೇಳ್ತಾ ಇದ್ದಾರೆ, ಹೆಸರಿಸ್ತಾ ಇದ್ದಾರೆ. ಅಂದ್ರೆ ನಾವು ಹುಟ್ಟಿದಾಗ ಹೇಗಿದ್ವೋ ಅದೇ ರೀತಿ ಕಾಣ್ತೀವ ಈಗ್ಲೂನು? ಹಾಗೆ ಇಲ್ಲ ಇದೀವಾ? ಮಾತಾಜಿ, ದೇಹ ಬದಲಾವಣೆ ಆಗುತ್ತೆ ಮಾತಾಜಿ. ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದ್ರೆ ಆತ್ಮ ಆತ್ಮ ಅವನು ಯಾವಾಗ್ಲೂ ಕೂಡ ಅವನು ಅಕ್ಷರನೇ. ಆದ್ರೆ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರು ಜೀವಿಗಳಿದ್ದಾರೆ ಅವರಿಗೆ ಪಂಚಭೂತಗಳಿಂದ ಆದಂತಹ ದೇಹ ಇಲ್ಲ. ಆ ಕಾರಣದಿಂದ ಅವರ ದೇಹದಲ್ಲಿ ಅಥವಾ ಅವರಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ದೇಹದಲ್ಲಿ 6 ಬದಲಾವಣೆಗಳನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಅದು ಹುಟ್ಟುತ್ತೆ, ಕೆಲವು ಸಮಯ ಅದು ಬೆಳೆಯುತ್ತೆ, ನಂತರ ಅದರಲ್ಲಿ ಕೆಲವೊಂದು ದೈಹಿಕ ಬದಲಾವಣೆಗಳಾಗುತ್ತೆ. ಆಮೇಲೆ ಆ ದೇಹದಿಂದ ಸಂತಾನೋತ್ಪತ್ತಿ, ಒಂದು ಮುಂದಿನ ಅವರ ಒಂದು ಪೀಳಿಗೆ ಅದಕ್ಕೆ ಜನ್ಮ ಕೊಡುತ್ತೆ, ಅದ್ರ ಉಪ ಉತ್ಪನ್ನಗಳನ್ನ ಮಾಡುತ್ತೆ. ನಂತರ ಕಾಲಕ್ರಮೇಣ ಕ್ಷೀಣಿಸುತ್ತೆ, ವಯಸ್ಸಾಗುತ್ತೆ. ಆಮೇಲೆ ಒಂದು ದಿನ ಅದು ಕಣ್ಮರೆಯಾಗುತ್ತೆ. ಆ ದೇಹ ಅನ್ನುವಂಥದ್ದು ಕಣ್ಮರೆಯಾಗುತ್ತೆ. ಆದ್ರೆ ಇನ್ನೊಂದು ದೇಹ, ಆ ಒಂದು ಆತ್ಮ ಅದು ಪಡ್ಕೊಳ್ಳುತ್ತೆ. ಈ ಎಲ್ಲ ಬದಲಾವಣೆಗಳಾಗೋದು ಭೌತಿಕ ಜಗತ್ತಿನಲ್ಲಿ ಮಾತ್ರ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ರೀತಿ ಹುಟ್ಟು ಸಾವು ಅಥವಾ ಇನ್ನೊಂದು ಕ್ಷೀಣಿಸುವಂಥದ್ದು, ಬೆಳವಣಿಗೆ ಆಗುವಂಥದ್ದು ಇದೆಲ್ಲವೂ ಕೂಡ ಆಗೋದಿಲ್ಲ. ಅಲ್ಲಿ ಯಾವಾಗ್ಲೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 17. ಲೋಕ 17. ಉತ್ತಮ ಪುರುಷಸ್ತನ್ಯ ಅನ್ಯಃ ಪರಮಾತ್ಮೇತು ದಾರ್ಹುತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ. ಅನುವಾದ: ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈ ಒಂದು ಕ್ಷರರು ಅಕ್ಷರರು ಅಂತ ಈ ಒಂದು ಆ ಭಗವಂತನ ವಿಭಿನ್ನ ಅಂಶಗಳಾದಂತಹ ಜೀವಿಗಳನ್ನ 2 ಭಾಗಗಳಾಗಿ ವಿಂಗಡಿಸಿದ್ರು. ಈಗ ಇವರಲ್ಲದೆ ಇನ್ನೂ ಒಬ್ಬ ಇದ್ದಾನೆ, ಅವನು ಕೂಡ ಅವಿನಾಶಿ. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಜೀವಿಗಳೆಲ್ಲ ಅವಿನಾಶಿಗಳು ಅಂತ ನಾವು ನೋಡಿದ್ವಿ. ಅದೇ ರೀತಿ ಭಗವಂತ ಅವನು ಕೂಡ ಸ್ವತಃ ಅವನು ಕೂಡ ಅವಿನಾಶಿಯಾಗಿದ್ದಾನೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ಈ 3 ಜಗತ್ತುಗಳನ್ನ ಪ್ರವೇಶಿಸುತ್ತಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಈ 3 ಜಗತ್ತುಗಳು ಅಂತ ಯಾವ್ದನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ಬ್ರಹ್ಮಾಂಡದಲ್ಲಿ ಬರುವಂತಹ ಊರ್ಧ್ವ ಲೋಕಗಳನ್ನ, ಅಧೋ ಲೋಕಗಳನ್ನ ಮತ್ತೆ ಈ ಒಂದು ಭೂಲೋಕವನ್ನ 3 ಜಗತ್ತುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಎಲ್ಲ ಜಗತ್ತನ್ನು ಕೂಡ ಭಗವಂತ ಅವನು ಪ್ರವೇಶಿಸ್ತಾನೆ. ಯಾವ ರೀತಿ ಪ್ರವೇಶಿಸ್ತಾನೆ? ಪ್ರತಿಯೊಂದು ಜೀವಿಗಳಲ್ಲೂ, ಪ್ರತಿಯೊಂದು ಅಣು ರೇಣ ತೃಣಕಾಷ್ಟದಲ್ಲೂ ಅವನು ಕ್ಷೀರೋದಕ ಶಾಯಿ ವಿಷ್ಣುವಾಗಿ ಪರಮಾತ್ಮನಾಗಿ ಅವನು ಪ್ರವೇಶಿಸ್ತಾನೆ. ಮತ್ತೆ ಆ ಒಂದು ಜಗತ್ತನ್ನ ಪಾಲಿಸುವವನು ಕೂಡ ಭಗವಂತನೇ ಆಗಿದ್ದಾನೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದ ಅರ್ಥವನ್ನು ಕಠ ಉಪನಿಷತ್ತಿನಲ್ಲಿ 2.2.13 ಮತ್ತು ಶ್ವೇತಾಶ್ವರ ಉಪನಿಷತ್ತಿನಲ್ಲಿ 6.15 ಸೊಗಸಾಗಿ ವಿವರಿಸಿದೆ. ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರು ಬದ್ಧರು, ಇನ್ನು ಕೆಲವರು ಮುಕ್ತರು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತವರೆಲ್ಲರೂ ಮುಕ್ತರು, ಭೌತಿಕ ಜಗತ್ತಿನಲ್ಲಿ ಇರುವಂತವರೆಲ್ಲರೂ ಬದ್ಧರು. ಹೇಗೆ ಬದ್ಧರು ಅಂದ್ರೆ, ಅವರಿಗೆ ಈ ಒಂದು ಪ್ರಕೃತಿಯಿಂದ ಆದಂತಹ ದೇಹ ಇದೆ. ಆ ದೇಹದಲ್ಲಿ ಪಂಚಭೂತಗಳು ಇರುವ ಕಾರಣ ಅವರು 3 ಗುಣಗಳಲ್ಲಿ ಬಂಧನದಲ್ಲಿ ಇರ್ತಾರೆ.
ಆದರೆ ಅಂತಹ ದೇಹವನ್ನು ಹೊಂದಿಲ್ಲದೆ ಇರುವಂತಹ ಆಧ್ಯಾತ್ಮಿಕ ಜಗತ್ತಿನ ಜೀವಿಗಳು ಅವರು ಸದಾ ಮುಕ್ತಾತ್ಮರಾಗಿರ್ತಾರೆ. ಇವರ ಮೇಲೆ ಪರಮಾತ್ಮನಾದ ಪರಮ ಪುರುಷನಿದ್ದಾನೆ ಎಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉಪನಿಷತ್ತಿನ ಪಂಕ್ತಿ ಇದು, ನಿತ್ಯೋ ನಿತ್ಯಾನಾಂ ಚೇತನಾಶ್ಚೇತನಾನಾಂ. ಅಂದ್ರೆ ಭಗವಂತ ಮತ್ತೆ ನಾವು ಇಬ್ರು ಕೂಡ ನಿತ್ಯ ಅಂದ್ರೆ ಶಾಶ್ವತವಾಗಿ ಇರುವಂತವ್ರು. ಆತ್ಮ ಸ್ವರೂಪದಲ್ಲಿ ನಾವು ಕೂಡ ಶಾಶ್ವತ, ಭಗವಂತ ಕೂಡ ಶಾಶ್ವತ. ಆದ್ರೆ ನಮಗೂ ಅವನಿಗೂ ಏನೊಂದು ವ್ಯತ್ಯಾಸ ಅಂತಂದ್ರೆ ಆ ಒಂದು ಗುಣದಲ್ಲಿ ವ್ಯತ್ಯಾಸ ಇಲ್ಲ, ಆದ್ರೆ ಆ ಗಾತ್ರದಲ್ಲಿ ವ್ಯತ್ಯಾಸ ಇದೆ ಅಂತ ನಾ ಹೇಳಿದೆ. ಗಾತ್ರದಲ್ಲಿ ಹೇಗೆ ವ್ಯತ್ಯಾಸ ಅಂತಂದ್ರೆ ಭಗವಂತ ಅವನು ವಿಭು, ನಾವು ಒಂದು ಅಣು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಭಾವಾರ್ಥ ಹೀಗಿದೆ: ಬದ್ಧರಾದ ಮತ್ತು ಮುಕ್ತರಾದ ಎಲ್ಲಾ ಜೀವಿಗಳಲ್ಲಿ ಒಬ್ಬ ಪರಮ ಜೀವಂತ ಪುರುಷನು ಇದ್ದಾನೆ. ಅವನು ದೇವೋತ್ತಮ ಪರಮ ಪುರುಷ. ಅವನು ಅವರನ್ನು ಪಾಲಿಸುತ್ತಾನೆ ಮತ್ತು ಅವರ ಬೇರೆ ಬೇರೆ ಕರ್ಮಗಳಿಗೆ ಅನುಗುಣವಾಗಿ ಭೋಗಕ್ಕೆ ಎಲ್ಲ ಅನುಕೂಲಗಳನ್ನು ಕೊಡುತ್ತಾನೆ. ಆ ದೇವೋತ್ತಮ ಪರಮ ಪುರುಷನು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಅವನನ್ನು ಅರ್ಥ ಮಾಡಿಕೊಳ್ಳುವ ವಿವೇಕಿಯು ಪರಿಪೂರ್ಣ ಶಾಂತಿಯನ್ನು ಪಡೆಯಲು ಅರ್ಹನು, ಇತರರು ಅರ್ಹರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ದೇಹದಲ್ಲೂ ಕೂಡ, ಅಂದ್ರೆ ಒಂದೊಂದು ದೇಹದಲ್ಲೂ ಒಂದೊಂದು ಆತ್ಮ ಇದೆ, ಆದ್ರೆ ಎಲ್ಲಾ ಒಂದು ದೇಹದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅವನೇನ್ ಮಾಡ್ತಾ ಇದ್ದಾನೆ? ಹನುಮಂತ ಉಪದೃಷ್ಟ ಅಂತ ಕರಿತೀವಿ. ಅಂದ್ರೆ ಹನುಮಂತ ಅಂತಂದ್ರೆ ನಮ್ಮ ಎಲ್ಲ ಬಯಕೆಗಳು, ಇಚ್ಛೆಗಳನ್ನ ಈಡೇರಿಸುವಂತವನು ಅವನು, ಅದಕ್ಕೆ ಅನುಮತಿ ಕೊಡುವಂತವನು ಅವನು. ಆ ಒಂದು 18ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೀವಿ 5 ವಿಷಯಗಳು ಬೇಕು ಕಾರ್ಯ ಆಗೋದಕ್ಕೆ, ಆದ್ರೆ ಅದರಲ್ಲಿ ಅತಿ ಮುಖ್ಯವಾಗಿ ಪರಮಾತ್ಮನ ಅನುಮತಿ ಅನ್ನುವಂಥದ್ದು ಬೇಕೇ ಬೇಕು ಅಂತ. ಹಾಗೆ ನಮ್ಮೆಲ್ಲರ ಒಂದು ಬಯಕೆಗಳನ್ನ ಈಡೇರಿಸುವಂತ ಪರಮಾತ್ಮ, ನಾವ್ ಅದಕ್ಕೆ ಅನುಮತಿ ಕೊಡುವಂತವನು ಅವನು. ಮತ್ತೆ ನಾವು ಮಾಡ್ತಿರುವಂತ ಪ್ರತಿಯೊಂದು ಕಾರ್ಯವನ್ನು ಕೂಡ ಮೇಲ್ವಿಚಾರಕನಾಗಿ ವೀಕ್ಷಿಸ್ತಾ ಇರುವಂತವನು ಉಪದೃಷ್ಟ, ಅದು ಕೂಡ ಪರಮಾತ್ಮನೇ ಅಂತಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 18 ಕೃಷ್ಣ. ಯಸ್ಯಾತ್ಮಕ್ಷರಮತೀತೋ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಹೌದಾ? ಯಸ್ಮಾಕ್ಷರಮತೀತೋ ಅಹಮಾಕ್ಷರಾದಪಿ ಚೋತ್ತಮಃ ಆತ್ಮೋಸಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಅನುವಾದ: ನಾನು ಕ್ಷರ ಮತ್ತು ಅಕ್ಷರಗಳಿ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು. ಅಂದ್ರೆ ಭಗವಂತ ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರುವಂತಹ ಬದ್ಧಾತ್ಮರು ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಮುಕ್ತಾತ್ಮರು ಅವರೆಲ್ಲರಿಗಿಂತ ಅತೀತನಾದವನು. ಆಗ್ಲೇ ನಾವು ನೋಡಿದ ಹಾಗೆ ಚೇತನಾನಾಮ ನಿತ್ಯಾನಾಮ ಅಂತ ನಾವು ಏನ್ ನೋಡಿದ್ವಿ, ಹಾಗೆ ಭಗವಂತ ಅವನು ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಾತ್ಮಗಳು ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಜೀವಾತ್ಮಗಳು ಅವೆರಡಕ್ಕೂ ಕೂಡ ಅತೀತನು. ಯಾಕಂದ್ರೆ ಜೀವಾತ್ಮ ಅನ್ನುವಂಥದ್ದು ಅದು ಎಲ್ಲಿ ಭೌತಿಕ ಜಗತ್ತಿನಲ್ಲಿ ಇರ್ಬೋದು ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ಬೋದು, ಭಗವಂತನಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಅತ್ಯುತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಲೋಕಗಳನ್ನು ಕೂಡ ಪಾಲಿಸುವಂತವನು ಅವನೇ ಆಗಿದ್ದಾನೆ. ಎಲ್ಲವನ್ನು ಕೂಡ ನೋಡ್ಕೊಳ್ಳುವಂತಹ ಕೆಲಸ ಭಗವಂತ ಮಾಡ್ತಾ ಇದ್ದಾನೆ. ಆದುದರಿಂದ ಪ್ರಪಂಚ ಮತ್ತೆ ವೇದಗಳು ಭಗವಂತನನ್ನ ಏನಂತ ಕರಿತಾ ಇದ್ದಾರೆ? ಉತ್ತಮ ಪುರುಷ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತನ್ನು ಕೂಡ ಅವನೇ ಪಾಲಿಸ್ತಾ ಇದ್ದಾನೆ, ಭೌತಿಕ ಜಗತ್ತನ್ನು ಕೂಡ ಅವನೇ ಪಾಲಿಸ್ತಾ ಇದ್ದಾನೆ. ಭೌತಿಕ ಜಗತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾನೆ ಅಂದ್ರೆ ನಮಗೆ ನಮ್ಮ ತಿಂದ ಆಹಾರ ಅರಗಿಸ್ಕೊಳ್ಳುವ ಶಕ್ತಿ ಕೂಡ ಅವನ ಒಂದು ಸಹಾಯದಿಂದಲೇ ಸಿಗ್ತಾ ಇರುವಂತದ್ದು. ನಮ್ಮ ಜ್ಞಾನ, ಸ್ಮರಣೆ ಅಥವಾ ಮರೆವು ಏನಿದೆ ಅದು ಕೂಡ ಸ್ವತಃ ಭಗವಂತನೇ ಕೊಡ್ತಾ ಇರುವಂತದ್ದು. ನಮಗೆ ಏನೆಲ್ಲ ಬೇಕು ಪ್ರತಿಯೊಂದನ್ನು ಒದಗಿಸ್ತಾ ಇರುವಂತವ್ರು ಭಗವಂತನೇ. ನಾವು ಪರಿಪೂರ್ಣವಾಗಿ ಭಗವಂತನನ್ನ ಅವಲಂಬಿಸ್ತಾ ಇದ್ವಿ. ಅದೇ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತವ್ರು ಅಷ್ಟು ಜನನು ಭಗವಂತನ ಸದಾ ಅವನ ಸೇವೆಯಲ್ಲಿ ತೊಡಗಿರ್ತಾರೆ. ಅವರನ್ನು ಕೂಡ ಮತ್ತೆ ಆ ಒಂದು ಜಗತ್ತನ್ನು ಕೂಡ ನೋಡ್ಕೊಳ್ತಾ ಇರುವಂತದ್ದು ದೇವೋತ್ತಮ ಪರಮ ಪುರುಷ. ಆದ ಕಾರಣ ವೇದಗಳು ಭಗವಂತನನ್ನ ಉತ್ತಮ ಪುರುಷ ಅಥವಾ ದೇವೋತ್ತಮ ಪರಮ ಪುರುಷ ಅಂತ ಇಲ್ಲಿ ಕರಿತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಬದ್ಧ ಆತ್ಮನಾಗಲಿ ಮುಕ್ತ ಆತ್ಮನಾಗಲಿ ಮೀರಲಾರರು. ಅಂದ್ರೆ ಅಸಮಾರ್ಧ ಅಂತ ಕರೀತಾರೆ ಅವನನ್ನ. ಅಂದ್ರೆ ಅವನಿಗಿಂತ ದೊಡ್ಡವರಾಗ್ಲಿ ಅವನಿಗೆ ಸರಿಸಮಾನರಾಗ್ಲಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದುದರಿಂದ ಅವನು ಪುರುಷೋತ್ತಮನು. ಜೀವಿಗಳು ಮತ್ತು ದೇವೋತ್ತಮ ಪರಮ ಪುರುಷನ ವ್ಯಕ್ತಿಗಳು ಎನ್ನುವುದು ಈಗ ಸ್ಪಷ್ಟವಾಗಿದೆ. ಆದರೆ ವ್ಯತ್ಯಾಸವೆಂದರೆ ಬದ್ಧ ಸ್ಥಿತಿಯಲ್ಲಾಗಲಿ ಮುಕ್ತ ಸ್ಥಿತಿಯಲ್ಲಾಗಲಿ ಪ್ರಮಾಣದಲ್ಲಾಗಲಿ ಜೀವಿಗಳು ದೇವೋತ್ತಮ ಪರಮಪುರುಷನ ಊಹಾತೀತ ಶಕ್ತಿಗಳನ್ನು ಮೀರಿಸಲಾರರು. ಪರಮಪ್ರಭುವು ಜೀವಿಗಳು
ಒಂದೇ ಮಟ್ಟದವರು ಅಥವಾ ಎಲ್ಲಾ ರೀತಿಯಲ್ಲಿಯೂ ಸಮಾನರು ಎಂದು ಯೋಚಿಸುವುದು ತಪ್ಪಾಗುತ್ತದೆ. ಅವರ ವ್ಯಕ್ತಿತ್ವಗಳಲ್ಲಿ ಮೇಲು ಕೀಳು ಪ್ರಶ್ನೆ ಇದೆ. ಉತ್ತಮ ಎನ್ನುವ ಪದವು ಬಹು ಅರ್ಥವತ್ತಾದದ್ದು. ದೇವೋತ್ತಮ ಪರಮಪುರುಷನನ್ನು ಯಾರು ಮೀರಿಸಲು ಸಾಧ್ಯ ಇಲ್ಲ, ಮೀರಿಸಲಾರರು. ಲೋಕೆ ಎನ್ನುವ ಪದಕ್ಕೆ ಪೌರುಷ ಆಗಮ ಸ್ಮೃತಿ ಗ್ರಂಥಗಳಲ್ಲಿ ಎಂದರ್ಥ. ಸ್ಮೃತಿ ಧರ್ಮಗ್ರಂಥಗಳಲ್ಲಿ ಎಂದರ್ಥ. ನಿರುಕ್ತಿ ನಿಘಂಟಿನಲ್ಲಿ ದೃಢಪಡಿಸಿದಂತೆ ಲೋಕ್ಯಾತೆ ವೇದಾರ್ಥೋ ಅನೇನ ವೇದಗಳ ಉದ್ದೇಶವನ್ನು ಸ್ಮೃತಿ ಗ್ರಂಥಗಳಲ್ಲಿ ವಿವರಿಸಿದೆ. ಅಂತರ್ಯಾಮಿ ಪರಮಾತ್ಮನಾಗಿ ಪ್ರಭುವನ್ನು ವೇದಗಳಲ್ಲಿಯೇ ವರ್ಣಿಸಿದೆ. ಈ ಕೆಳಗಿನ ಶ್ಲೋಕವು ವೇದಗಳಲ್ಲಿ ಛಂದೋಕ್ಯ ಉಪನಿಷತ್ತು 8.12.3 ಹೇಳಿರುವಂಥದ್ದು. ತಾವದ್ ಏಷ ಸಂಪ್ರಸಾದೋ ಅಸ್ಮಾ ಶರೀರಾತ್ ಸಮುತ್ತಾಯ ಪರಂ ಜ್ಯೋತಿರೂಪಂ ಸಂಪದ್ಯ ಸ್ವೇನ ರೂಪೇಣಾಭಿ ನಿಷ್ಪದ್ಯತೆ ಸಾ ಉತ್ತಮಃ ಪುರುಷಃ. ದೇಹದಿಂದ ಹೊರಗೆ ಬಂದ ಪರಮಾತ್ಮನು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಪ್ರವೇಶಿಸುತ್ತಾನೆ. ಅನಂತರ ಅವನು ತನ್ನ ರೂಪದಲ್ಲಿ ತನ್ನ ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಇರುತ್ತಾನೆ. ಆ ಪರಮೋನ್ನತನಿಗೆ ಪರಮಪುರುಷನು ಎಂದು ಹೆಸರು. ಏಕೆಂದರೆ ಪುರುಷೋತ್ತಮನ ತನ್ನ ದಿವ್ಯ ಪ್ರಭೆಯನ್ನು ತೋರುತ್ತಿದ್ದಾನೆ ಮತ್ತು ಪಸರಿಸುತ್ತಿದ್ದಾನೆ. ಈ ಪ್ರಭೆಯು ಪರಮಪ್ರಭೆ ಎಂದರ್ಥ. ಪುರುಷೋತ್ತಮನಿಗೆ ಪರಮಾತ್ಮನಾಗಿ ಒಂದು ಸ್ಥಳೀಯ ಲಕ್ಷಣವಿದೆ. ಸತ್ಯವತಿ ಮತ್ತು ಪರಾಶರ ಮುನಿಗಳ ಮಗನಾಗಿ ಅವತರಿಸಿ ವ್ಯಾಸದೇವರಾಗಿ ಅವರು ವೇದ ಜ್ಞಾನವನ್ನು ವಿವರಿಸುತ್ತಾನೆ. ಅಂದ್ರೆ ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕೂಡ ಇದ್ದಾನೆ. ಅದೇ ರೀತಿ ಅವನು ಅನೇಕ ಅವತಾರಗಳಲ್ಲಿ ಕೂಡ ಬರ್ತಾನೆ. ಅಂದ್ರೆ ವಿಷ್ಣು ಅಂಶಗಳು ಅಂತ ಹೇಳ್ತಾರೆ, ಅಥವಾ ಭಗವಂತನ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳ್ತಾರೆ. ಹಾಗೆ ಅನೇಕ ರೂಪಗಳಲ್ಲಿ ಅವನು ಅವತರಿಸ್ತಾನೆ. ಅದೇ ರೀತಿಯಲ್ಲಿ ಪರಾಶರ ಮುನಿ ಮತ್ತೆ ಸತ್ಯವತಿಗೆ ಮಗನಾಗಿ ಬರ್ತಾ ಇದ್ದಾರೆ. ಶಕ್ತ್ಯಾವೇಶ ಅವತಾರವಾಗಿ ವ್ಯಾಸರು ಬಂದಿದ್ದಾರೆ. ಅವರು ನಮ್ಗೆ ಈ ಒಂದು ವೇದ ಜ್ಞಾನಗಳನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವೇದ ಜ್ಞಾನದಲ್ಲಿ ಬರುವಂತಹ ಶ್ಲೋಕಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಶ್ಲೋಕಗಳ ಮೂಲಕ ಭಗವಂತನನ್ನ ನಮ್ಗೆ ಆ ವೇದಗಳು ಪರಿಚಯಿಸುತ್ತೆ. ಹಾಗೆ ಭಗವಂತ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲವನ್ನೂ ಪಾಲಿಸುವವನು ಅವನು. ಎಲ್ಲದರಲ್ಲೂ ಕೂಡ ಅವನು ಯಾವ ರೀತಿ ಇದಾನೆ ಅನ್ನುವಂಥದ್ದು, ಉತ್ತಮ ಪುರುಷ, ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಸಮಾನರಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಡಿ. ಯೋ ಮಾಮೇವಮ ತಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅನುವಾದ: ಭರತ ವಂಶನವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಭಗವಂತ ಏನಂತ ಹೇಳ್ತಾನೆ ಅಂತಂದ್ರೆ, ಯಾರಿಗೆ ಭಗವಂತನಲ್ಲಿ ಅಸೂಯೆ ಇಲ್ಲ ಮತ್ತೆ ಯಾರು ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ತಿಳಿದಿದ್ದಾರೆ ಅವರು ಮಾತ್ರ ಈ ಒಂದು ಭಗವದ್ಗೀತೆಯನ್ನ ತಿಳ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಭುಪಾದರು ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ಈ ಒಂದು ದಿವ್ಯ ಜ್ಞಾನವನ್ನ ತಿಳಿಸುವಾಗ, ಭಗವದ್ಗೀತೆ ಜ್ಞಾನವನ್ನ ಹೇಳುವಾಗ, ಈ ಒಂದು ಭಗವದ್ಗೀತೆನ ಓದ್ಬೇಕು ಅಂತಂದ್ರೆ ನಮ್ಗೆ ಮೊದಲ ಅರ್ಹತೆ ಏನಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಅಂದ್ರೆ ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಯಾರು ಒಪ್ಪಿದ್ದಾನೆ ಅವನಿಗೆ ಮಾತ್ರನೇ ಈ ಒಂದು ಜ್ಞಾನ ಅದು ಯಥಾರ್ಥವಾಗಿ, ಅಂದ್ರೆ ಯಥಾರೂಪ ಬರೆದಿದ್ದಾರೆ, ಆ ಯಥಾರೂಪ ಅದೇ ರೀತಿಯಲ್ಲಿ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಯಾರೆಲ್ಲ ಅಂದ್ರೆ ಅನೇಕ ಆವೃತ್ತಿಗಳು ಇದೆ, ಅಂದ್ರೆ ಅನೇಕ ಎಡಿಷನ್ಸ್ ಇದೆ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಭಗವದ್ಗೀತೆಗೆ ಬರೆದವರು ಇದ್ದಾರೆ. ಆದ್ರೆ ಆ ಪುಸ್ತಕಗಳನ್ನ ಓದಿದಾಗ ನಮ್ಗೆ ಈ ಜ್ಞಾನ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ವ್ಯಾಖ್ಯಾನಕಾರರು ಯಾರು ಬರ್ದಿದ್ದಾರೆ ಅವರು ಆ ಭಗವಂತನನ್ನ, ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಅವ್ರು ಬರ್ದಿರೋದಿಲ್ಲ. ಅದನ್ನ ಬರೆಯುವಾಗ ಅವರು ಕೃಷ್ಣ ಅಂತಂದ್ರೆ ಅವನೊಬ್ಬ ಪೌರಾಣಿಕ ಪುರುಷ ಅಂತ ರೀತಿಯಲ್ಲಿ, ಅಥವಾ ಅವನೊಬ್ಬ ಸಾಧಾರಣ ವ್ಯಕ್ತಿ ಅನ್ನೋ ರೀತಿಯಲ್ಲಿ, ಕೆಲವೊಂದು ಶಕ್ತಿಗಳು ಅವನಲ್ಲಿ ಇತ್ತು ಅನ್ನೋ ರೀತಿಯಲ್ಲಿ, ಅಂತಹ ಒಂದು ಮನಸ್ಥಿತಿಯಲ್ಲಿ ಅದನ್ನ ವ್ಯಾಖ್ಯಾನಗಳನ್ನು ಬರೆದಾಗ ಅದು ಯಥಾರೂಪ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದು ಪರಮ ಸತ್ಯ. ಅದನ್ನ ಯಾರು ಸ್ವೀಕರಿಸಿದ್ದಾರೆ, ಅದನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ,
ಅದನ್ನ ಯಾರು ಒಪ್ಪಿದ್ದಾರೆ, ಗುರುಗಳು ಹೇಳ್ತಾ ಇದ್ದಾರೆ ಅದನ್ನ ಯಾರು ನಿಜ ಅಂತ ಒಪ್ಪಿದ್ದಾರೆ, ಅಂತವ್ರು ಮಾತ್ರನೇ ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಅಂತವ್ರು ಮಾತ್ರನೇ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಜೀವಿಗಳು ಮತ್ತು ಪರಮ ಪರಿಪೂರ್ಣ ಸತ್ಯ ಇವುಗಳ ಸ್ವರೂಪವನ್ನು ಕುರಿತು ತತ್ವಶಾಸ್ತ್ರದ ಹಲವು ಊಹಾತ್ಮಕ ಚಿಂತನೆಗಳಿವೆ. ಕೃಷ್ಣನು ಪುರುಷೋತ್ತಮನೆಂದು ತಿಳಿದವನು ಎಲ್ಲವನ್ನೂ ಬಲ್ಲವನು ಎಂದು ಈ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಅಂದರೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಯಾರು ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ವೇದಗಳ ಒಂದು ಸಾರ ಅದನ್ನ ತಿಳ್ಕೊಂಡ ಹಾಗೆ ಆಯ್ತು. ಅವರು ಎಲ್ಲ ವೇದಗಳನ್ನ ಓದಿ ಮುಗಿಸಿದ ಹಾಗೆ. ಪರಿಪೂರ್ಣವಾಗಿ ತಿಳಿದವನು ಪರಮಸತ್ಯವನ್ನು ಕುರಿತು ಊಹಾತ್ಮಕ ಚಿಂತನೆ ಮಾಡುತ್ತಲೇ ಪರಿಪೂರ್ಣವಾಗಿ ತಿಳಿಯದವನು ಪರಮಸತ್ಯವನ್ನು ಕುರಿತು ಊಹಾತ್ಮಕ ಚಿಂತನೆ ಮಾಡುತ್ತಲೇ ಇರುತ್ತಾನೆ. ಆದರೆ ಪರಿಪೂರ್ಣವಾಗಿ ತಿಳಿದವನು ತನ್ನ ಮೌಲಿಕವಾದ ಸಮಯವನ್ನು ಹಾಳು ಮಾಡದೆ ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಂದ್ರೆ ಯಾರು ಈ ವೇದಗಳನ್ನ ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಅವರು ಸುಮ್ನೆ ಕಾಲಹರಣ ಮಾಡ್ತಾರೆ. ಆದ್ರೆ ಯಾರು ಭಕ್ತಿಯಲ್ಲಿ ತೊಡಗಿದ್ದಾರೆ, ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ಅವರು ಸ್ವೀಕಾರ ಮಾಡಿದ್ದಾರೆ, ಅವನ ಸೇವೆಯಲ್ಲಿ ನಿರತರಾಗಿದ್ದಾರೆ, ಅವರು ಆ ಒಂದು ಸಮಯವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇಡೀ ಭಗವದ್ಗೀತೆಯುದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ಈ ಅಂಶವನ್ನು ಒತ್ತಿ ಹೇಳಿದೆ. ಇಷ್ಟಾದರೂ ಪರಮ ಪರಿಪೂರ್ಣ ಸತ್ಯವು ಜೀವಿಗಳು ಒಂದೇ ಎಂದು ಭಾವಿಸುವ ಭಗವದ್ಗೀತೆಯ ಎಷ್ಟೋ ಮಂದಿ ಹಠಮಾರಿ ವ್ಯಾಖ್ಯಾನಕಾರರು ಇದ್ದಾರೆ. ಅಂದ್ರೆ ಭಗವಂತನನ್ನ ನಮ್ಮ ಒಂದು ಹಂತಕ್ಕೆ ತಗೊಂಡು ಬಂದು ಮಾತನಾಡುವಂಥವ್ರು. ವೇದದ ಜ್ಞಾನವನ್ನು ಶ್ರುತಿ ಎಂದು ಕರೆದಿದೆ. ಹೀಗೆಂದರೆ ಕೇಳಿ ತಿಳಿದುಕೊಳ್ಳುವುದು. ಶ್ರುತಿ ಮತ್ತೆ ಸ್ಮೃತಿ ಅಂತ ಎರಡು ಹೇಳ್ತಾರೆ. ಒಂದು ಶ್ರುತಿ ಅಂತಂದ್ರೆ ನೇರವಾಗಿ ಭಗವಂತನೇ ಹೇಳಿರುವಂಥದ್ದು. ಸ್ಮೃತಿ ಅಂತಂದ್ರೆ ಅದು ಅನೇಕ ಋಷಿ ಮುನಿಗಳು ನಮ್ಗೆ ಅದರ ಬಗ್ಗೆ ವಿವರಣೆಗಳನ್ನ ಕೊಟ್ಟಿರುವಂಥದ್ದು. ಇಲ್ಲಿ ನೇರವಾಗಿ ಕೃಷ್ಣ ಭಗವದ್ಗೀತೆಯನ್ನ ಅರ್ಜುನನಿಗೆ ಅವನ ಮೂಲಕ ನಮ್ಗೆ ಹೇಳ್ತಾ ಇರೋದ್ರಿಂದ ಇದನ್ನ ಶ್ರುತಿ ಅಂತಲೇ ಕರೀತಾರೆ. ಮತ್ತೆ ಇದು ಮಹಾಭಾರತದ ಒಂದು ಭಾಗ ಆದ ಕಾರಣ ಇದನ್ನ ಸ್ಮೃತಿ ಅಂತಲೂ ಕೂಡ ಕರೀತಾರೆ. ಆದ್ರೆ ಇಲ್ಲಿ ವೇದಗಳು ಏನಿದೆ ಅದು ನೇರವಾಗಿ ಭಗವಂತನೇ ಕೊಟ್ಟಿರೋದ್ರಿಂದ ಅದನ್ನು ಕೂಡ ಶ್ರುತಿ ಅಂತ ಕರೀತಾರೆ. ಹೀಗೆಂದರೆ ಕೇಳಿ ತಿಳಿದುಕೊಳ್ಳುವುದು. ಸಂದೇಶವನ್ನು ಕೃಷ್ಣ ಮತ್ತೆ ಅವನ ಪ್ರತಿನಿಧಿಗಳಂತಹ ಅಧಿಕಾರಿಗಳಿಂದ ವಾಸ್ತವವಾಗಿ ಪಡೆಯಬೇಕು. ಕೃಷ್ಣನು ಇಲ್ಲಿ ಪ್ರತಿಯೊಂದನ್ನು ಬಹು ಸೊಗಸಾಗಿ ಸ್ಪಷ್ಟಪಡಿಸುತ್ತಾನೆ. ಮನುಷ್ಯನು ಈ ಮೂಲದಿಂದ ಕೇಳಿ ತಿಳಿದುಕೊಳ್ಳಬೇಕು. ಹಂದಿಗಳಂತೆ ಸುಮ್ಮನೆ ಕೇಳಿದರೆ ಸಾಲದು, ತಕ್ಕ ಆಚಾರ್ಯರಿಂದ ಕೇಳಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರಬೇಕು. ಎಂದರೆ ವಿದ್ವತ್ಪೂರ್ಣವಾಗಿ ಸುಮ್ಮನೆ ಊಹಾತ್ಮಕ ಚಿಂತನೆ ಮಾಡಬೇಕು ಎಂದಲ್ಲ. ಈ ಜೀವಿಗಳು ಯಾವಾಗಲೂ ದೇವೋತ್ತಮ ಪರಮಪುರುಷನಿಗೆ ಅಧೀನರು ಎನ್ನುವುದನ್ನು ನಮ್ರನಾಗಿ ಭಗವದ್ಗೀತೆಯಿಂದ ಕೇಳಬೇಕು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳುವಂತೆ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲವನೇ ವೇದಗಳ ಉದ್ದೇಶವನ್ನು ಬಲ್ಲವನು. ಬೇರೆ ಯಾರಿಗೂ ವೇದಗಳ ಉದ್ದೇಶ ತಿಳಿಯದು. ಆದ ಕಾರಣ ಇಲ್ಲಿ ಭಗವದ್ಗೀತೆ ಈ ವೇದಗಳಲ್ಲಿ ಇರುವಂತಹ ಸಾರ ಅದರ ಒಂದು ಉಪನಿಷತ್ತುಗಳು ಅಂತ ಹೇಳ್ತಾರೆ. ಹಾಗೆ ಭಗವದ್ಗೀತೆನ ಗೀತೋಪನಿಷತ್ತು ಅಂತ ಹೇಳ್ತಾರೆ. ಆ ಒಂದು ಉಪನಿಷತ್ತುಗಳು ಅಥವಾ ವೇದಗಳ ಸಾರ ಏನನ್ನ ಸಾರುತ್ತೆ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನಿಗೆ ಶರಣಾಗತಿಯನ್ನ ಹೊಂದಬೇಕು, ಅವನ ಭಕ್ತಿಯನ್ನ ಮಾಡಬೇಕು, ಅವನ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥದ್ದನ್ನೇ ಆ ಒಂದು ವೇದಗಳು ಅಥವಾ ಉಪನಿಷತ್ತುಗಳು ಅಥವಾ ಭಗವದ್ಗೀತೆಯ ಸಾರ ಆಗಿದೆ. ಅದನ್ನ ನಾವು ಅದೇ ರೀತಿ ಯಥಾರ್ಥವಾಗಿ ತಿಳಿಬೇಕೇ ಹೊರತು ಸರಿಯಾದ ಮೂಲದಿಂದ ಗುರು ಶಿಷ್ಯ ಪರಂಪರೆಯ ಮೂಲಕ ಅದನ್ನ ತಿಳಿಬೇಕೇ ಹೊರತು ಅದನ್ನ ಅನೇಕ ಜನ ಯಾರು ಅವರದೇ ಆದಂತ ವ್ಯಾಖ್ಯಾನಗಳನ್ನ ಕೊಡ್ತಾ ಇದ್ದಾರೆ ಅಂತವರ ಮೂಲಕ ತಿಳಿಯೋದ್ರಿಂದ ನಾವು ದಾರಿ ತಪ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಜತಿ ಎನ್ನುವ ಶಬ್ದವು ಬಹಳ ಅರ್ಥವತ್ತಾದದ್ದು. ಅನೇಕ ಸ್ಥಳಗಳಲ್ಲಿ ಭಜತಿ ಎನ್ನುವ ಪದವನ್ನು ಪರಮಪ್ರಭುವಿನ ಸೇವೆಗೆ ಸಂಬಂಧಿಸಿದಂತೆ ಬಳಸಿದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನು ತೊಡಗಿದ್ದರೆ ಅವರಿಗೆ ಎಲ್ಲ ವೇದ ಜ್ಞಾನವು ತಿಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನು ಕೃಷ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಪರಮ ಪರಿಪೂರ್ಣ ಸತ್ಯವನ್ನು ಅರಿಯಲು ಬೇರೆ ಯಾವುದೇ ಆಧ್ಯಾತ್ಮಿಕ ಪ್ರಕ್ರಿಯೆ ಅಗತ್ಯವಿಲ್ಲ ಎಂದು ವೈಷ್ಣವ ಪರಂಪರೆಯಲ್ಲಿ ಹೇಳಿದೆ. ಅವನು ಆಗಲೇ ಆ ಮಟ್ಟಕ್ಕೆ ಬಂದಿದ್ದಾನೆ, ಏಕೆಂದರೆ ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಅರಿವಿನ ಪೂರ್ವಭಾವಿ ಪ್ರಕ್ರಿಯೆಗಳನ್ನೆಲ್ಲ ಅವನು ಮುಗಿಸಿದ್ದಾನೆ. ಆದರೆ ಲಕ್ಷಾಂತರ ಜನ್ಮಗಳಲ್ಲಿ ಊಹಾತ್ಮಕ ಚಿಂತನೆ ಮಾಡಿಯೂ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಮತ್ತು ತಾನು ಅವರಿಗೆ ಶರಣಾಗಬೇಕು ಎನ್ನುವ ಮಟ್ಟಕ್ಕೆ ಯಾರಾದರೂ ಬಾರದೆ ಹೋದರೆ ಅಷ್ಟೊಂದು ವರ್ಷಗಳಲ್ಲಿ ಮತ್ತು ಜನ್ಮಗಳಲ್ಲಿ ಮಾಡಿದ ಅವನ ಊಹಾತ್ಮಕ ಚಿಂತನೆ ಕೇವಲ ವ್ಯರ್ಥ ಕಾಲಹರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅಂತವ್ರು 4 ವೇದಗಳನ್ನ ಓದಿ ಮುಗಿಸಿದ್ದಾರೆ ಅಂತ. ಆ ವೇದಗಳನ್ನ ಓದಿ ನಾವು ತಿಳ್ಕೊಬೇಕಾಗಿರುವಂತದ್ದು
ದೇವೋತ್ತಮ ಪರಮಪುರುಷ ಕೃಷ್ಣ ಅವನು ನನ್ನ ಒಂದು ಪಾಲಕ, ಅವನ ಸೇವೆ ಮಾಡುವಂಥದ್ದು, ಅವನಿಗೆ ಶರಣಾಗುವಂಥದ್ದು ನನ್ನ ನಿಜವಾದ ಸ್ವರೂಪ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಅದನ್ನ ಎಷ್ಟು ವೇದಗಳನ್ನ ಓದಿದ ಮೇಲೆ ಕಡೆದಾಗಿ ನಾವು ತಿಳಿಬೇಕಾಗಿರುವಂಥದ್ದು. ಯಾರು ಅದನ್ನ ಮೊದಲೇ ಮಾಡಿದ್ದಾನೆ, ಯಾರು ಅದನ್ನ ಮೊದಲೇ ಸಾಧಿಸಿದ್ದಾನೆ, ಅವನು ಆಗಲೇ ಆ 4 ವೇದಗಳನ್ನು ಓದಿ ಮುಗಿಸಿದ್ದಾನೆ ಅಂತ. ಅಂದ್ರೆ ನಾವು ಅನೇಕ ವ್ರತಗಳನ್ನ, ತಪಸ್ಸುಗಳನ್ನ, ದಾನಗಳನ್ನೆಲ್ಲ, ಯಜ್ಞಗಳನ್ನೆಲ್ಲ ಮಾಡ್ತೀವಿ. ಅದನ್ನ ವೇದಗಳು ನಮ್ಗೆ ಯಾಕೆ ಮಾಡೋದಕ್ಕೆ ಹೇಳುತ್ತೆ ಅಂದ್ರೆ, ಕ್ರಮೇಣ ನಾವು ಪ್ರಗತಿಯನ್ನ ಹೊಂದಿ ಭಗವಂತನನ್ನ, ಅಂದ್ರೆ ಯಾರಿಗಾಗಿ ತಪಸ್ಸು, ಆದ್ರೆ ಭೋಕ್ತಾರಂ ಯಜ್ಞ ತಪಸ್ಸ ಸರ್ವಲೋಕ ಮಹೇಶ್ವರ ಅಂತ ಹೇಳ್ತಾನೆ. ಎಲ್ಲಾ ತಪಸ್ಸುಗಳು, ಯಜ್ಞಗಳು, ದಾನಗಳು ಎಲ್ಲವೂ ಕೂಡ ಅದನ್ನ ಭೋಗಿಸುವಂತವನು ಸ್ವತಃ ಕೃಷ್ಣ, ಅವನೇ ಭಗವಂತ, ದೇವೋತ್ತಮ ಪರಮ ಪುರುಷ. ಅದನ್ನ ನಾವು ಮಾಡ್ತಾ ಮಾಡ್ತಾ ಯಾರಿಗಾಗಿ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಭಗವಂತನ ಕಡೆಗೆ ಆ ಒಂದು ಆಕರ್ಷಣೆ ಬಂದು ನಾವು ಭಗವಂತನಿಗೆ ಶರಣಾಗ್ಬೇಕು ಅನ್ನೋದು ಅದರ ಉದ್ದೇಶ. ಯಾರು ಆಗಲೇ ಅದನ್ನ ಸಾಧಿಸಿದ್ದಾರೆ ಅಂತವರು ಎಲ್ಲಾ ತಪಸ್ಸುಗಳನ್ನು, ಎಲ್ಲಾ ಯಜ್ಞಗಳನ್ನು, ಎಲ್ಲಾ ದಾನ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿದ್ದಾರೆ, ಎಲ್ಲ ವ್ರತಗಳನ್ನು ಮಾಡಿ ಮುಗಿಸಿದ್ದಾರೆ ಅಂತ. ಹಾಗೆ ಅದರ ಭಕ್ತಿಗೆ ಬಂದವರು, ಭಗವಂತನಿಗೆ ಶರಣಾಗತಿ ಹೊಂದಿದಂತವರು, ಅವರು ಕಾಲವನ್ನ ವ್ಯರ್ಥ ಮಾಡಿಲ್ಲ ಅಂತಾರೆ. ಆದ್ರೆ ಅದನ್ನ ಮಾಡ್ದಿರ ಬರೀ ಇದೇ ಪ್ರಕ್ರಿಯೆಗಳಲ್ಲಿ ಅನೇಕ ಜನ್ಮಗಳನ್ನ ಕಳೆದವರು ಅವರು ಇನ್ನೂ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ತಪಸ್ಸನ್ನೇ ಮಾಡ್ತಾ ಇರ್ತೀವಿ, ಅಷ್ಟಾಂಗ ಯೋಗವನ್ನೇ ಮಾಡ್ತಾ ಇರ್ತೀವಿ, ಅಥವಾ ದಾನ ಧರ್ಮಗಳನ್ನ ಮಾಡ್ತೀವಿ, ಯಾಗ ಯಜ್ಞಗಳನ್ನ ಮಾಡ್ತೀವಿ. ಇದರಿಂದ ನಾವು ಅದರಿಂದ ನಾವು ಇನ್ನೂ ಊಹಾತ್ಮಕ ಚಿಂತನೆ ಮಾಡಿ ಭಗವಂತನನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಸುಮ್ನೆ ಸಮಯವನ್ನ ಕಳೀತಾ ಇದ್ವಿ ಅಂತ. ಆದ್ರೆ ನೇರವಾಗಿ ಭಗವಂತನ ಪ್ರತಿನಿಧಿಗಳು, ಸರಿಯಾದ ಆಚಾರ್ಯರು, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ ಯಾವಾಗ ನಾವು ಈ ವಿಷಯವನ್ನ ತಿಳ್ಕೊಂತೀವಿ, ಶ್ರುತಿ ಅಂತ ಹೇಳಿದ ಹಾಗೆ ಕೇಳುವ ಮೂಲಕ ಅದನ್ನ ತಿಳ್ಕೊತೀವಿ, ಮತ್ತೆ ಅದನ್ನ ಸ್ವೀಕಾರ ಕೂಡ ಮಾಡ್ತೀವಿ, ನೇರವಾಗಿ ಅವರು ಹೇಳಿದನ್ನ ಸ್ವೀಕಾರ ಮಾಡ್ತೀವಿ, ಆಗ ನಾವು ಎಷ್ಟೋ ಸಮಯವನ್ನ ಉಳಿಸಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 20. ಹರಿ ಕೃಷ್ಣ. ಶ್ಲೋಕ 20 ಓದಿ ಮತ್ತೆ ಚಾರು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸ್ವಾತಿ ಮಾತಾಜಿ ಓದಿ. ಮಾತಾಜಿ. ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅನುವಾದ: ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಈ ಒಂದು ಪುರುಷೋತ್ತಮ ಯುಗದಲ್ಲಿ ನಾವು ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ. ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು, ಭಗವಂತ ಅಂದ್ರೆ ಯಾರು, ಜೀವಾತ್ಮಗಳು ಅಂದ್ರೆ ಏನು, ಕ್ಷರರು ಅಂದ್ರೆ ಯಾರು, ಅಕ್ಷರರು ಅಂದ್ರೆ ಯಾರು, ಈ ಎಲ್ಲಾ ವಿಷಯಗಳು, ಮತ್ತೆ ನಾವು ವೇದಗಳ ಒಂದು ಮೂಲ, ವೇದಗಳಲ್ಲಿ ಹೇಳಿರುವಂತಹ ಸಾರ, ಇದನ್ನೆಲ್ಲ ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದಾಗ ಆಗ ನಾವು ಬುದ್ಧಿವಂತರಾಗ್ತೀವಿ. ಮತ್ತೆ ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ, ವ್ಯರ್ಥ ಕಾಲಹರಣ ಮಾಡದಿರ ಅವರು ನೇರವಾಗಿ ಭಗವಂತನಿಗೆ ಸೇವೆಯಲ್ಲಿ ತೊಡಗ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ವೇದದ ಸಾರ, ಆ ಒಂದು ರಹಸ್ಯ ಭಾಗ, ಆ ಒಂದು ಉಪನಿಷತ್ತುಗಳಲ್ಲಿ ಕೊಟ್ಟಿರುವಂತಹ ವಿಚಾರಗಳು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಬುದ್ಧಿವಂತರು ಅಂತ. ಅವ್ರು ಆಮೇಲೆ ಏನ್ ಮಾಡ್ತಾರೆ, ಭಗವಂತನನ್ನ ಪಡೆಯುವಂತಹ ಒಂದು ಭಕ್ತಿ ಕಾರ್ಯಗಳಲ್ಲಿ ಅವರು ಮುಂದುವರಿತಾರೆ. ಆ ರೀತಿ ಮುಂದುವರೆದಂತವರ ಪ್ರಯತ್ನಗಳು, ಅವ್ರು ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಪರಿಪೂರ್ಣ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇದು ಎಲ್ಲಾ ಅಪೌರುಷೇಯ ಧರ್ಮ ಗ್ರಂಥಗಳ ತಿರುಳು ಎಂದು ಇಲ್ಲಿ ಪ್ರಭುವು ಸ್ಪಷ್ಟವಾಗಿ ವಿವರಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಕೊಟ್ಟಿರುವಂತೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಮನುಷ್ಯನು ದಿವ್ಯಜ್ಞಾನದಲ್ಲಿ ಪರಿಣಿತನು, ಪರಿಪೂರ್ಣನೂ ಆಗುತ್ತಾನೆ. ಎಂದರೆ ದೇವೋತ್ತಮ ಪರಮಪುರುಷನ ಈ ತತ್ವಜ್ಞಾನವನ್ನು ತಿಳಿದುಕೊಳ್ಳಬೇಕು ಮತ್ತು ಅವನ ದಿವ್ಯ ಸೇವೆಯಲ್ಲಿ ತೊಡಗಬೇಕು. ಆಗ ಪ್ರತಿಯೊಬ್ಬರೂ ಐಹಿಕ ಪ್ರಕೃತಿಯ ಗುಣಗಳ ಎಲ್ಲ ಕಲ್ಮಶದ ಸೋಂಕಿನಿಂದ ಬಿಡುಗಡೆಯನ್ನು ಹೊಂದಬಹುದು. ಅಂದ್ರೆ ನಾವೆಲ್ಲರೂ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ನಮ್ಮ ದೇಹ ಅಂತದೇ ಒಂದು ಭೌತಿಕ ಪ್ರಕೃತಿಯಿಂದ ಆಗಿದೆ. ಅದನ್ನ ನಾವು ಇಲ್ಲ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ, ಆಗ ಈ ಒಂದು ಭೌತಿಕ ದೇಹವನ್ನ ಪಡೆದಿದ್ರು ಕೂಡ ನಾವು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬರಬೇಕು, ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಬೇಕು, ಅವನ ದಿವ್ಯ ಸೇವೆಯಲ್ಲಿ ತೊಡಗಬೇಕು. ಆಗ ಪ್ರತಿಯೊಬ್ಬರು ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರೋದಕ್ಕೆ ಸಾಧ್ಯ ಇದೆ. ಈ ಒಂದು ಸತ್ವಗುಣ, ರಜಗುಣ, ತಮೋಗುಣ ಏನು ಬಂಧನದಲ್ಲಿ ನಾವು ಸಿಲುಕಿದ್ದೀವಿ, ಆ ಗುಣಗಳನ್ನ ಮೀರಿ
ಯಾರು ಭಗವಂತನಿಗೆ ಶರಣಾಗ್ತಾರೆ ಅಂತವರನ್ನ ಮಹಾಮಾಯೆ ಅವಳು ಬಿಟ್ಟು ಬಿಡ್ತಾಳೆ. ಅಂದ್ರೆ ನಾವು ಆ ಮಮಮಾಯ ದುರತ್ಯಯ ಅಂತ ಹೇಳ್ತಾರೆ. ಅಂದ್ರೆ ಈ ಮಹಾಮಾಯೆ ಅವಳು ತುಂಬಾ ಬಲಶಾಲಿ. ಆದ್ರೆ ಅವಳಿಂದ ನಾವು ಬಿಡುಗಡೆ ಪಡಿಬೇಕು ಅಂತಂದ್ರೆ ಇರುವಂತಹ ಒಂದೇ ಮಾರ್ಗ ಅಂದ್ರೆ ಭಗವಂತನಿಗೆ ಶರಣಾಗತಿನ ಹೊಂದುವಂಥದ್ದು. ಯಾರು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗ್ತಾರೆ ಅವಳು ಕೂಡಲೇ ಬಿಡುಗಡೆ ಮಾಡ್ತಾಳೆ. ಭಕ್ತಿ ಸೇವೆಯು ಆಧ್ಯಾತ್ಮಿಕ ಅರಿವಿನ ಒಂದು ಪ್ರಕ್ರಿಯೆ. ಭಕ್ತಿ ಸೇವೆಯು ಇರುವೆಡೆಯಲ್ಲಿ ಐಹಿಕ ಕಲ್ಮಶದ ಸೋಂಕು ಇರಲಾರದು. ಅಂದ್ರೆ ಇಲ್ಲಿ ಭಕ್ತಿ ಸೇವೆ ಅಂತಂದ್ರೆ ಅದು ಒಂದು ಪ್ರಕ್ರಿಯೆ ಅಂದ್ರೆ ಅದೊಂದು ಪ್ರಾಸೆಸ್, ಅಂದ್ರೆ ಅದೊಂದು ಕ್ರಿಯೆ, ಕೆಲಸ. ಅದೊಂದು ಪೂರ್ಣ ಜ್ಞಾನ, ಅದನ್ನ ತಿಳ್ಕೋಬೇಕು ಮತ್ತೆ ಆಚರಣೆ ಮಾಡಬೇಕು. ಭಕ್ತಿ ಸೇವೆಯು ಇರುವೆಡೆಯಲ್ಲಿ ಐಹಿಕ ಕಲ್ಮಶದ ಸೋಂಕು ಇರಲಾರದು. ಪ್ರಭುವಿನ ಭಕ್ತಿ ಸೇವೆ ಪ್ರಭು ಎರಡೂ ಒಂದೇ. ಅಂದ್ರೆ ಭಗವಂತ ಬೇರೆ ಇಲ್ಲ, ಭಗವಂತನ ಸೇವೆ ಬೇರೆ ಇಲ್ಲ. ಭಗವಂತ ಬೇರೆ ಇಲ್ಲ, ಭಗವಂತನ ನಾಮ ಬೇರೆ ಇಲ್ಲ. ಭಗವಂತ ಬೇರೆ ಇಲ್ಲ, ಭಗವಂತನ ಭಕ್ತರು ಬೇರೆ ಇಲ್ಲ. ಭಗವಂತ ಬೇರೆ ಇಲ್ಲ, ಭಗವಂತನ ಧಾಮ ಬೇರೆ ಇಲ್ಲ. ಹಾಗೆ ಭಗವಂತ ಎಲ್ಲದರಲ್ಲೂ ಕೂಡ ಅವನಿದ್ದಾನೆ. ಏಕೆಂದರೆ ಅವು ಅಲೌಕಿಕವಾದವು. ಭಕ್ತಿ ಸೇವೆಯು ಪರಮಪ್ರಭುವಿನ ಅಂತರಂಗ ಶಕ್ತಿಯಲ್ಲಿ ನಡೆಯುತ್ತದೆ. ಭಕ್ತಿ ಸೇವೆ ಅನ್ನುವಂಥದ್ದು ಯಾವಾಗ ನಾವು ಅದರಲ್ಲಿ ತೊಡಗ್ತೀವಿ, ಕೂಡಲೇ ಮಹಾಮಾಯೆ ನಮ್ಮನ್ನ ಬಿಡುಗಡೆ ಮಾಡ್ತಾಳೆ. ಯೋಗ ಮಾಯೆಯ ಒಂದು ಆಶ್ರಯದಲ್ಲಿ ನಾವು ಬರ್ತೀವಿ. ಪ್ರಭುವನ್ನು ಸೂರ್ಯ ಎನ್ನುತ್ತಾರೆ, ಅಜ್ಞಾನವನ್ನು ಕತ್ತಲು ಎನ್ನುತ್ತಾರೆ. ಸೂರ್ಯನಿರುವ ಕಡೆ ಕತ್ತಲೆ ಪ್ರಶ್ನೆಯೇ ಇಲ್ಲ. ಆದುದರಿಂದ ಸದ್ಗುರುವಿನ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯು ಇರುವ ಕಡೆ ಅಜ್ಞಾನದ ಮಾತೇ ಇಲ್ಲ. ಅಂದ್ರೆ ಯಾವಾಗ ನಾವು ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ ಈ ವಿಚಾರವನ್ನ ತಿಳ್ಕೋತೀವಿ, ಅಲ್ಲಿ ನಮ್ಮೆಲ್ಲರ ಅಜ್ಞಾನ ಅನ್ನುವಂಥದ್ದು ಏನಿದೆ ನಾಶವಾಗುತ್ತೆ. ಬುದ್ಧಿವಂತರು ಪರಿಶುದ್ಧರು ಆಗಲು ಪ್ರತಿಯೊಬ್ಬರೂ ಈ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು ಏನಂತಂದ್ರೆ ಯಾರು ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಪಾಲ್ಗೊಳ್ತಾರೆ ಅವರೆಲ್ಲರೂ ಕೂಡ ಬುದ್ಧಿವಂತರು ಅಂತ. ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ನಿರತನಾಗುವ ಈ ಸ್ಥಿತಿಗೆ ಮನುಷ್ಯನು ಬರಬೇಕು. ಹಾಗಲ್ಲದೆ ಯಾವುದೋ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಅವನು ಎಷ್ಟೇ ಬುದ್ಧಿವಂತನಾದರೂ ಆತನಿಗೆ ಪರಿಪೂರ್ಣ ಬುದ್ಧಿ ಇಲ್ಲ. ಅಂದ್ರೆ ನಾವು ನೋಡ್ತೀವಿ ಅನೇಕ ಜನ ತುಂಬಾ ಯಾರನ್ನೆಲ್ಲ ಬುದ್ಧಿವಂತರು ಅಂತ ನಾವು ಕರಿತೀವಿ ಭೌತಿಕ ಜಗತ್ತಿನಲ್ಲಿ. ಹರೇ ಕೃಷ್ಣ, ಯಾರು ಬುದ್ಧಿವಂತರು ಅಂದ್ರೆ? ಭೌತಿಕ ಜಗತ್ತಂದ್ರೆ ಈಗ ನಾವು ನಾರ್ಮಲ್ ಆಗಿರೋದು ಮಾತಾಜಿ. ಹಾ ಮಾತಾಜಿ, ಲೌಕಿಕ ಜಗತ್ತಿನಲ್ಲಿ ನಾವು ಕೃಷ್ಣ ಪ್ರಜ್ಞೆಗೆ ಬರದಿದ್ದಕ್ ಮುಂಚೆ ಯಾರು ಬುದ್ಧಿವಂತರು? ಯಾರು ಬುದ್ಧಿವಂತರು ಅಂದ್ರೆ ಏನಾದ್ರು ಹಣ ಸೇವ್ ಮಾಡಿದ್ರೆ, ಜಾಸ್ತಿ ಆಸ್ತಿ ಮಾಡಿದ್ರೆ, ಅದು ಏನಾದ್ರು ಅಚೀವ್ಮೆಂಟ್ಸ್ ಮಾಡಿದ್ರೆ ಅವರೇ ಬುದ್ಧಿವಂತರು ಅಂತ ನಾವು ಡಿಕ್ಲೇರ್ ಮಾಡ್ಬೋದು. ಕ್ಲಾಸ್ ಅಲ್ಲಿ ಓದೋ ಮಕ್ಳಾದ್ರೆ ರ್ಯಾಂಕ್ ಬರೋ ಸ್ಟೂಡೆಂಟ್ ಬುದ್ಧಿವಂತರು. ಬಿಸ್ನೆಸ್ ಅಲ್ಲಿ ಯಾರು ಸಕ್ಸಸ್ಫುಲ್ ಆಗಿದಾನೆ ಅವ್ನ್ ಬುದ್ಧಿವಂತ. ಯಾವ್ದೋ ಒಂದು ಆರ್ಟ್ ಅಲ್ಲಿ ಮೇಲೆ ಹೋದ್ರೆ ಅವ್ರ ಬುದ್ಧಿವಂತರು. ಆ ತರ ನಾವು ಕ್ಯಾಟಗರೈಸ್ ಮಾಡ್ತೇವೆ ಮಾತಾಜಿ. ಆಮೇಲೆ ರಾಜಕೀಯವಾಗಿ ಎಲ್ಲ ಮಾಡಬಾರ್ದನ್ನ ಮಾಡಿ ಆಮೇಲೆ ಎಸ್ಕೇಪ್ ಆಗೋರು ಅವರೆಲ್ಲರಿಗಿಂತ ಜಾಸ್ತಿ ಬುದ್ಧಿವಂತರು. ಇದು ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ದಂತ ಬುದ್ಧಿವಂತಿಕೆ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತ ಬುದ್ಧಿವಂತರು ಯಾರು ಅಂತಂದ್ರೆ ಅವರು ನಿಜವಾಗ್ಲೂ ಎಲ್ಲ ನಿಜವಾದ ಬುದ್ಧಿವಂತಿಕೆ ಅನ್ನುವಂಥದ್ದು ಅದನ್ನ ಪಡ್ಕೊಂಡಂತವ್ರು, ಆತ್ಮಜ್ಞಾನವನ್ನ ತಿಳ್ಕೊಂಡಂತವ್ರು, ಅಂತವ್ರನ್ನ ಇಲ್ಲಿ ನಿಜವಾದ ಬುದ್ಧಿವಂತರು ಅಂತ ಕರೀತಾ ಇದ್ದಾರೆ. ಯಾರು ನಿಜವಾದ ಬುದ್ಧಿವಂತರು ನೇರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ, ಮತ್ತೆ ಅವರ ಈ ಒಂದು ಆತ್ಮದ ಉನ್ನತಿಗೆ ಅವರು ಶ್ರಮಿಸ್ತಾರೆ. ಅಂದ್ರೆ ಆತ್ಮದ ಉನ್ನತಿಗೆ ಅವ್ರು ಏನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದಲ್ಲದೆ ಬೇರೆ ಈಗ ಮಾತಾಜಿ ಹೇಳಿದಾಗೆ ಬೇರೆ ಬುದ್ಧಿವಂತಿಕೆಯಿಂದ ಹಣ ಗಳಿಸಿದಂತವನು ಒಂದಿನ ಸಾಯ್ತಾನೆ. ಅಂತವನು ಕೂಡ ನಾವು ನೆನ್ನೆ ನೋಡಿದ ವಿಡಿಯೋ ಹಾಗೆ ಇಲಿಯಾಗಿಯೋ ಹೆಗ್ಗಣ ಆಗಿಯೋ ಎಂತದ ಒಂದು ಬದುಕನ್ನ ಪಡಿತಾನೆ. ಅದು ಬುದ್ಧಿವಂತಿಕೆಯ ವಿಷಯನ? ಹರೇ ಕೃಷ್ಣ. ಹುಲಿಯಾಗುವಂಥದ್ದು, ಬೆಕ್ಕಾಗುವಂಥದ್ದು ಅದು ಒಂದು ಬುದ್ಧಿವಂತಿಕೆಯ ವಿಷಯನ? ಇಲ್ಲ ಮಾತಾಜಿ. ಈ ಜನ್ಮದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತೀನಿ, ಎಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ತೀನಿ, ಎಷ್ಟೊಂದು ಡಿಗ್ರಿಗಳನ್ನ ನಮ್ಮ ಹೆಸರಿನ ಹಿಂದೆ ಇದೆ, ನೆಕ್ಸ್ಟ್ ಇನ್ನೊಂದು 2-3 ವರ್ಷದಲ್ಲಿ ನಾನೊಂದು ಇಲಿ ಆದೆ, ನಾನೊಂದು ಬೆಕ್ಕಾದೆ, ನಾನೊಂದು ಹಾವಾದೆ ಅಂದ್ರೆ ಅದೊಂದು ಬುದ್ಧಿವಂತಿಕೆಯ ವಿಷಯನ? ಅಲ್ಲ. ಹಾಗೆ ನಾವು ಬುದ್ಧಿವಂತರು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಬುದ್ಧಿವಂತರು ಅಂತಂದ್ರೆ ಈ ಭೌತಿಕ ಜಗತ್ತನ್ನ ದಾಟಿ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು. ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ನಾವು ಭಗವಂತನ ಭಕ್ತಿಯಲ್ಲಿ ಸದಾ ತೊಡಗಬೇಕು. ಅದನ್ನ ಮಾಡಿದಂತವ್ರೆ ನಿಜವಾದ ಬುದ್ಧಿವಂತರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನನ್ನು ಅನಗ ಎಂದು ಸಂಬೋಧಿಸಿದೆ. ಇದು ಅರ್ಥವತ್ತಾಗಿದೆ. ಅನಗ ಎಂದರೆ ಪಾಪರಹಿತ. ಮನುಷ್ಯನು ಎಲ್ಲಾ ಪಾಪಮಯ ಪ್ರಕ್ರಿಯೆಗಳಿಂದ ಮುಕ್ತನಾಗದಿದ್ದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ.
ಮನುಷ್ಯನು ಎಲ್ಲ ಕಲ್ಮಶದ ಸೋಂಕಿನಿಂದ ಎಲ್ಲಾ ಪಾಪಕರ್ಮಗಳಿಂದ ಮುಕ್ತನಾಗಬೇಕು. ಆಗ ಅವನಿಗೆ ಅರ್ಥವಾಗುತ್ತದೆ. ಆದರೆ ಭಕ್ತಿ ಸೇವೆಯ ಪರಿಶುದ್ಧತೆ ಮತ್ತು ಶಕ್ತಿ ಎಷ್ಟು ಎಂದರೆ, ಮನುಷ್ಯನು ಭಕ್ತಿ ಸೇವೆಯಲ್ಲಿ ತೊಡಗಿದನೆಂದರೆ ಅವನು ತಂತಾನೆ ಪಾಪರಹಿತನಾಗುತ್ತಾನೆ. ಭಗವಂತನೇ ಆಶ್ವಾಸನೆ ಕೊಡ್ತಾನೆ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾನೆ. ಅಂದ್ರೆ ನೀ ನನಗೆ ಶರಣಾಗತಿಯನ್ನ ಹೊಂದಿದ್ರೆ ಸಾಕು. ಭಕ್ತಿ ಸೇವೆಯ ಮಹಿಮೆ ಎಷ್ಟು ಅಂತಂದ್ರೆ, ಕೂಡಲೇ ನಾವು ಮಾಡಿರುವ ಎಲ್ಲ ಪಾಪದ ಮೂಟೆ ಏನಿದೆ ಅದು ಹತ್ತಿಯ ಮೂಟೆ ಆಗುತ್ತೆ ಅಂತ ಹೇಳ್ತಾರೆ. ಆ ಭಗವಂತನ ನಾಮ ಸಂಕೀರ್ತನೆ ಅನ್ನುವಂಥದ್ದು ಬೆಂಕಿಯ ಕಿಡಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಪುಟ್ಟ ಬೆಂಕಿಯ ಕಿಡಿ ಒಂದು ಹತ್ತಿಯ ಬೆಟ್ಟ ಇದ್ರೂ ಕೂಡ ಅದನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತೆ, ಹಾಗೆ ಭಗವಂತನ ಭಕ್ತಿ ಸೇವೆ ಅನ್ನುವಂಥದ್ದು ನಮ್ಮೆಲ್ಲ ಅನೇಕ ಜನ್ಮಗಳಿಂದ ಕ್ರೋಢೀಕರಿಸಿರುವ ಎಲ್ಲ ಪಾಪಗಳನ್ನು ಕೂಡ ಅದು ನಾಶ ಮಾಡುತ್ತೆ. ನಾಶವಾದ ಕೂಡಲೇ ನಮ್ಗೆ ಭಗವಂತನ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಭಕ್ತಿ ಸೇವೆ ಮಾಡುತ್ತಿರುವಾಗ ಕೆಲವು ಅಂಶಗಳನ್ನು ಸಂಪೂರ್ಣವಾಗಿ ಗೆಲ್ಲುವುದು ಅಗತ್ಯ. ಬಹು ಮುಖ್ಯವಾದ ಸಂಗತಿ ಎಂದರೆ ಮನುಷ್ಯನು ಹೃದಯ ದೌರ್ಬಲ್ಯವನ್ನು ಗೆಲ್ಲಬೇಕು. ಹೃದಯ ದೌರ್ಬಲ್ಯ ಅಂತಂದ್ರೆ, ನಾವು ಈ ಒಂದು 4 ನಿಯಂತ್ರಕ ತತ್ವಗಳು ಮತ್ತೆ ಕಟ್ಟುನಿಟ್ಟಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಂಥದ್ದು. ಈಗೆಲ್ಲರೂ ಕೂಡ 2ನೇ ಲೆವೆಲ್ ಅಲ್ಲಿ ಇದ್ದೀರಾ. ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ 4 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರತಿದಿನ ಜಪ ಮಾಡಬೇಕು. ಅದನ್ನೇ ಇಲ್ಲಿ ಹೃದಯ ದೌರ್ಬಲ್ಯವನ್ನು ಗೆಲ್ಲುವುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಯಮ ನಿಯಮಗಳ ಪಾಲನೆ ಮಾಡಬೇಕು. ಏಕಾದಶಿ ವ್ರತಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮ್ಗೆ ಮಾನಸಿಕವಾಗಿ ನಿಮ್ಮನ್ನ ಸುದೃಢರನ್ನಾಗಿ ಮಾಡುತ್ತೆ. ಮತ್ತೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಬಯಕೆಯಿಂದ ಮೊದಲನೆಯ ಪತನ ಆಗುತ್ತೆ. ಹೃದಯ ದೌರ್ಬಲ್ಯದ ಮೊದಲ ಪತನ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನಾವು ಈ ಒಂದು ಐಹಿಕ ಜಗತ್ತನ್ನ ಒಂದು ಪ್ರಕೃತಿ ಮೇಲೆ ಯಜಮಾನಿಕೆ ಮಾಡುವಂಥದ್ದು. ಅಂದ್ರೆ ನಾನು ಇದು ಎಲ್ಲ ನನ್ನದು, ನಾ ಹೇಳಿದ ಹಾಗೆ ನಡಿಬೇಕು. ಯಾವಾಗ ನಾವು ಅಂತಹ ಒಂದು ಮನಸ್ಥಿತಿ ಇಟ್ಕೋತೀವಿ, ಅದು ಮೊದಲ ದೌರ್ಬಲ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಮನುಷ್ಯನ ಪರಮಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನು ಬಿಟ್ಟು ಬಿಡುತ್ತಾನೆ. ಯಾವಾಗ ನಮ್ಗೆ ಅಹಂಕಾರ ಬರುತ್ತೆ, ಎಲ್ಲ ನಾ ಹೇಳಿದಾಗೆ ನಡಿಬೇಕು ಅನ್ನೋದನ್ನ ನಾವು ಮಾಡ್ತೀವಿ, ಆಗ ನಮ್ಗೆ ಭಗವಂತನ ಮೇಲೆ ಅಂದ್ರೆ ಎಲ್ಲಿ ನಮ್ಗೆ ನಮ್ರತೆ ಇರುತ್ತೆ ಅಲ್ಲಿ ನಮ್ಗೆ ಸೇವಾ ಮನೋಭಾವ ಬರುತ್ತೆ. ಆದ್ರೆ ಎಲ್ಲಿ ನಮ್ಗೆ ಅಹಂಕಾರ ಇರುತ್ತೆ ಅಲ್ಲಿ ನಾವು ಯಾರಿಗೂ ತಲೆಬಾಗೋದಿಲ್ಲ, ಭಗವಂತನಿಗೂ ತಲೆಬಾಗೋದಿಲ್ಲ. ಆ ಕಾರಣದಿಂದ ಅಲ್ಲಿ ಪತನ ಅನ್ನುವಂಥದ್ದು ಶುರುವಾಗುತ್ತೆ. 2ನೆಯ ಹೃದಯ ದೌರ್ಬಲ್ಯ ಅಂದ್ರೆ, ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತೆ ಮನುಷ್ಯನು ಜಡವಸ್ತುವಿನಲ್ಲಿ ಮತ್ತೆ ಅದರ ಗಳಿಕೆಯಲ್ಲಿ ಆಸಕ್ತಿ ಹೊಂದುತ್ತಾನೆ. ಅಂದ್ರೆ ಯಾವಾಗ ನಮ್ಗೆ ಈ ಒಂದು ಐಹಿಕ ಪ್ರಕೃತಿ ಮೇಲೆ ಯಜಮಾನಿಕೆ ಮಾಡೋ ಒಂದು ಪ್ರವೃತ್ತಿ, ಆ ಒಂದು ಮನಸ್ಥಿತಿ ಬರುತ್ತೆ, ಆಗ ನಾವೇನ್ ಮಾಡ್ತೀವಿ, ದುಡ್ಡು ಸೇರಿಸ್ಬೇಕು ಅಂತ ಹೋಗ್ತೀವಿ. ಅದನ್ನೇ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಮಾಡುವಂಥದ್ದು. ಆ ಬುದ್ಧಿವಂತರು ಏನ್ ಮಾಡ್ತಾರೆ, ಹೆಚ್ಚು ದುಡ್ಡನ್ನ ಸೇರಿಸ್ತಾ ಹೋಗ್ತಾರೆ. ಒಳ್ಳೆಯ ಒಂದು ಪದವಿಯನ್ನ ಪಡಿಬೇಕು ಅನ್ಕೋತಾರೆ. ಮತ್ತೆ ಎಲ್ಲರನ್ನ ಕೂಡ ನಾ ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು ಅಂತ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಕೂಡ ನಮ್ಮನ್ನ ಆಧ್ಯಾತ್ಮಿಕವಾಗಿ ಏನ್ ಮಾಡತ್ತೆ, ನಮ್ಮನ್ನ ವೀಕ್ ಮಾಡುತ್ತೆ. ಐಹಿಕ ಅಸ್ತಿತ್ವದ ಸಮಸ್ಯೆಗಳಿಗೆ ಹೃದಯದ ಈ ದೌರ್ಬಲ್ಯಗಳೇ ಕಾರಣ. ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಈ ಹೃದಯ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನು ವರ್ಣಿಸುತ್ತದೆ. 6ನೇ ಶ್ಲೋಕದಿಂದ ಕೊನೆಯವರೆಗೆ ಅಧ್ಯಾಯದ ಭಾಗವು ಪುರುಷೋತ್ತಮ ಯೋಗವನ್ನು ಚರ್ಚಿಸುತ್ತದೆ. ಅಂದ್ರೆ ದೌರ್ಬಲ್ಯದ ಬಗ್ಗೆ ನಮ್ಗೆ ಮೊದಲ 6 ಶ್ಲೋಕಗಳಲ್ಲಿ ತಿಳಿತೀವಿ, ಮೊದಲ 5 ಶ್ಲೋಕಗಳಲ್ಲಿ ತಿಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ ಅದು ಅಂತಂದ್ರೆ, ಈ ಭೌತಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ. ಮತ್ತೆ ಅಲ್ಲಿ ನಾವು ಈ ಒಂದು ಭೌತಿಕ ಜಗತ್ತು ಅಶಾಶ್ವತವಾದದ್ದು, ದುಃಖಾಲಯ. ಇದನ್ನ ನಾವು ದಾಟಿ ಹೋಗ್ಬೇಕಂದ್ರೆ ನಮ್ಗೆ ಇಲ್ಲಿ ವೈರಾಗ್ಯವನ್ನು ಬೆಳೆಸ್ಕೋಬೇಕು. ನಮಗೆ ಇದರ ಮೇಲೆ ವೈರಾಗ್ಯ ಬಂದಾಗ ಮಾತ್ರ ನಾವು ಈ ಭೌತಿಕ ಜಗತ್ತಿನಿಂದ ಮುಂದೆ ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಬಿಟ್ರೆ ಮಾತ್ರನೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ನಾವು ಇದನ್ನು ಹಿಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಂದ್ರೆ ಅದು ಅಸಾಧ್ಯವಾದ ಮಾತು. ಅದನ್ನೇ ಈ 5 ಶ್ಲೋಕಗಳು ಹೇಳುತ್ತೆ. 6ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ನಮ್ಗೆ ಕೃಷ್ಣ ಅವನು ಉತ್ತಮ ಪುರುಷ, ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದು, ಹೇಗೆ ಅವನು ಈ ಭೌತಿಕ ಜಗತ್ತಿನಲ್ಲಿ ನಮ್ಮೆಲ್ಲರನ್ನ ಪಾಲಿಸ್ತಾ ಇದ್ದಾನೆ, ನಮಗೆ ಬೇಕಾಗಿರುವ ಪ್ರತಿಯೊಂದು ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ದಾನೆ, ಹಾಗೆ ಆಧ್ಯಾತ್ಮಿಕ ಜಗತ್ತನ್ನು ಕೂಡ ಅವನೇ ಪಾಲನೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತನನ್ನ ಕುರಿತಾಗಿ ಹೇಳುವಂತಹದ್ದು ಶ್ಲೋಕಗಳು. ಆ ಕಾರಣದಿಂದ ಇದನ್ನ ಪುರುಷೋತ್ತಮ ಯೋಗ ಅಂತ ಕರಿತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗ ಎಂಬ 15ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯುತ್ತೆ. ಹರೇ ಕೃಷ್ಣ.
ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಓಕೆ, ಈ ಅಧ್ಯಾಯದಿಂದ ನಾವು ಇವಾಗ ಕೊನೆಯಲ್ಲಿ ಏನನ್ನು ತಿಳ್ಕೊಂಡ್ವಿ? 2 ದಿನದಿಂದ ಈ ಒಂದು ಅಧ್ಯಾಯವನ್ನ ಕೇಳಿದ್ರಿಂದ ನಿಮ್ಗೆ ಏನು ವಿಷಯ ಅರ್ಥ ಆಯ್ತು? ಅಂದ್ರೆ ನಿಮ್ಗೆ ಏನಾದ್ರು ಒಂದು ಸೆಂಟೆನ್ಸ್ ಅಲ್ಲೂ ಹೇಳ್ಬೋದು, ನಿಮ್ಗೆ ಏನು ಪ್ರೇರಣೆ ಸಿಗ್ತಾ ಇದೆ ಅಂತ. ನೀವ್ ಯಾರು ಮಾತಾಡಿಲ್ಲ ಅಂದ್ರೆ ಈ 2 ದಿನದ ಒಂದು 2 ಗಂಟೆ ಅದು ವ್ಯರ್ಥ ಆಯ್ತು ಅಂತ ಕಷ್ಟ ಆಯ್ತು. ಏನಿಲ್ಲ ಮಾತಾಜಿ, ಹೇಳುದಾದ್ರೆ ಹೇಳಿ ಅಂತ ನಾನು ಸ್ವಲ್ಪ ಒಂದೆರಡು ನಿಮಿಷ ನಿಲ್ತೇನೆ. ಹೇಳಿ ಮಾತಾಜಿ. ಪ್ರತಿಯೊಂದು ವಸ್ತುವಲ್ಲೂ ಶಕ್ತಿ ನಾನೇ, ಮತ್ತೆ ನಾನು ಪ್ರತಿಯೊಂದು ಜೀವಾದಲ್ಲಿಯೂ ಒಂದು ಫ್ರೂಟ್ ಇರ್ಲಿ, ವೆಜಿಟೇಬಲ್ಸ್ ಅಲ್ಲಿ ಇರುವಂತಹ ಸಾರ ನಾನೇ. ಭೂಮಿ ಸೂರ್ಯನಿಗೆ ಕಿರಣ ಕೊಡೋದು ನಾನೇ. ನಮ್ಮ ಜಠರಾಗ್ನಿಯಲ್ಲಿ ಇರುವಂತಹ ಅಗ್ನಿ ಕೂಡ ನಾನೇ. ನಮ್ದು ಏನಾದ್ರೂ ಒಂದು ಜೀರ್ಣ ಮಾಡ್ಬೇಕಾದ್ರೂನು ಅಲ್ಲಿ ಆ ರಸವನ್ನು ಕೊಡುವಂತಹದ್ದು ಶ್ರೀಕೃಷ್ಣ ಪರಮಾತ್ಮನೇ. ಮತ್ತು ಪ್ರತಿಯೊಂದರಲ್ಲಿ ಸ್ಮರಣೆ, ಜ್ಞಾನ, ಮರವು ಎಲ್ಲ ಅವನೇ. ವೇದಗಳನ್ನು ಸೃಷ್ಟಿ ಮಾಡಿದ್ದು ಅವನೇ. ಮತ್ತೆ ಅಕ್ಷರ ಅಕ್ಷರ ಯಾವ್ದೆರಡು ವಿಷಯದಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವವರು ಅಕ್ಷರ. ನಾವು ಅಕ್ಷರ ಅಂದ್ರೆ ಜ್ಞಾನ ಇಲ್ಲದಿದ್ರೆ, ಆತ್ಮದ ಬಗ್ಗೆ ಒಂದು ಪರಿಕಲ್ಪನೆ ಇಲ್ಲದಿದ್ರೆ ಅಕ್ಷರ. ಮತ್ತೆ ಇನ್ನೇನ್ ಹೇಳಿದ್ರಿ ಮಾತಾಜಿ ಲಾಸ್ಟ್ ಅಲ್ಲಿ? ಹರೇ ಕೃಷ್ಣ. ಅಶ್ವತ್ಥ ಮರದ ಬೇರುಗಳು ಮೇಲೆ ಇರುತ್ತೆ, ಅದ್ರ ಬಗ್ಗೆ ಮಾತಾಜಿ. ಮಾತಾಜಿ ಕನ್ಕ್ಲೂಷನ್ ಹೇಳಿ, ಅಂದ್ರೆ ಇಷ್ಟೆಲ್ಲಾ ವಿಷಯ ತಿಳ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಅಂತ. ಸಂಪೂರ್ಣ ಎಲ್ಲ ಭಕ್ತಿ ಭಗವಂತನ ಸೇವೆಯಲ್ಲಿ ಅಧೀನ ನಾವು ನೀವು. ನಿರತನಾಗಿರ್ಬೇಕು ಅಂತ. ಹಾ ಹೇಳಿ ಮಾತಾಜಿ. ಎಲ್ಲಾವುದು ಭಗವಂತನ ಅಧೀನಾನೇ. ಅದಕ್ಕೆ ಅಂದ್ರೆ ಎಂತ ಸಣ್ಣ ಕಾರ್ಯನೂ ನಮ್ ಕೈಲಿ ಆಗಲ್ಲ, ಎಲ್ಲ ಭಗವಂತನ ಮೇಲೆ ನಾವು ಡಿಪೆಂಡ್ ಆಗಿದೀವಿ. ಸೊ ಅದಕ್ಕೆ ಭಕ್ತಿ ಸೇವೆ ಮಾಡ್ಕೊಂಡು ನಾವು ಆಮ್, ಈ ಈ ಭೌತಿಕ ಲೋಕದಿಂದ ಮುಂದೆ ಹೋಗ್ಬೇಕು ಅಂತ. ಈ ಒಂದು ಮನುಷ್ಯ ಜನ್ಮ ಅದು ಅತಿ ವಿರಳ ಮತ್ತೆ ಅಪರೂಪ. ಅದು ಸಿಕ್ಕಿದಾಗ ಅದನ್ನ ಪ್ರಯೋಜನ ಪಡ್ಕೋಬೇಕು. ಪರಿಪೂರ್ಣವಾಗಿ ಯೂಸ್ ಮಾಡ್ಕೊಂಡು ನಮ್ಮ ಜೀವನವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಕೃಷ್ಣ ಸೇವೆಯಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಆ ರೀತಿಯಲ್ಲಿ ಒಂದು ಮಾಡ್ಕೊಂಡು ಮುಂದಿನ ಜನ್ಮ ಬೇಡ ಅಂತ ಹೇಳ್ಬೇಕು. ಆದ್ರೂ ಅಷ್ಟು ಟ್ರ್ಯಾಕ್ ಅಲ್ಲಿ ಬಂದಿಲ್ಲ. ಆದ್ರೆ ಶುದ್ಧ ಸತ್ವದ ಕಡೆಗೆ ಹೋಗ್ಬೇಕನ್ನೋದು ಒಂದು ನಮ್ಮ ಜೀವನದ ಈ ಮನುಷ್ಯ ಜನ್ಮದ ಗುರಿಯಾಗಿರ್ಬೇಕು ಅಂತ. ಮತ್ತೆ ಹಾ ಮಾತಾಜಿ, ಅಂದ್ರೆ ಈಗ ನಾವು ಭಕ್ತಿ ಸೇವೆ ಮಾಡೋದು ಹೇಗೆ? ಮತ್ತೆ ಜಪ ನಿತ್ಯದಲ್ಲಿ ನಾವು ಜಪ ಮಾಡುದ, ಕೀರ್ತಿ ಪ್ರಸಾದ ರೆಡಿ ಮಾಡುದು, ದೇವರಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಅವನಿಗೆ ಒಂದು ಸಮರ್ಪಣೆ ಮಾಡುದು, ಆ ರೀತಿಯಲ್ಲಿ. ಸದಾ ಅಂದ್ರೆ ಮಾತಾಜಿ ನಾನು ಅನ್ನೋದು ಬಿಡ್ಬೇಕು, ಅಹಂಕಾರ ಇರಬಾರ್ದು. ಜಪ ಮಾಡ್ಕೊಂಡು ಇದ್ ಮಾಡಿದ್ರೆ ನಾವು ದೇವ್ರ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಹೃದಯ ದೌರ್ಬಲ್ಯಗಳನ್ನ ಬಿಡಬೇಕು. ಅಂದ್ರೆ ನಾನು ಇದು ನಂದು ಅನ್ನುವಂಥದ್ದು, ಇದನ್ನ ನಾನು ಸಾಧಿಸ್ತೀನಿ, ಎಲ್ಲರೂ ನಾನು ಹೇಳ್ದಾಗ ಕೇಳ್ಬೇಕು ಅನ್ನುವಂಥದ್ದು. ಎಷ್ಟು ದಿನ ಅಂತಂದ್ರೆ ಆ ವಿಡಿಯೋದಲ್ಲಿ ಅದು ಒಂದು ಪಿಕ್ಚರ್ ಇದೆ, ಇನ್ನೊಂದು ಪಿಕ್ಚರ್ಗೆ ಮೂವ್ ಆಗುವಷ್ಟು ಸಮಯ ಅಷ್ಟೇನೆ. ಆ ಸಮಯದಲ್ಲಿ ನಾವು ಏನೆಲ್ಲ ಅಹಂಕಾರ ಪಟ್ವಿ ಅದು ಆಗೋಯ್ತು. ಮುಂದೆ ಏನಾಗುತ್ತೆ, ಯಾವ್ದೋ ಪ್ರಾಣಿಯಾಗೋ ಪಕ್ಷಿಯಾಗೋ ಬಂದ್ಮೇಲೆ ನಮ್ಮನ್ನ ಆಳೋದಕ್ಕೆ ಬೇರೆ ಯಾರೋ ಜನ ಬಂದ್ಬಿಡ್ತಾರೆ. ಹಾಗೆ ಅಂತಹ ಪ್ರಯತ್ನಗಳು, ಮೂರ್ಖತನದ ಪ್ರಯತ್ನಗಳನ್ನ ಮಾಡಬಾರ್ದು. ಅದನ್ನ ಬಿಟ್ಟಾಗ ಮಾತ್ರನೇ ನಾವು ಭಗವಂತನಿಗೆ ನಮ್ರತೆ ಅನ್ನುವಂಥದ್ದು ಅವರಲ್ಲಿ ಶರಣಾಗತಿಯನ್ನು ಹೊಂದುವಂತಹ ಒಂದು ಮನಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮನಸ್ಥಿತಿಗೆ ಬಂದ್ಮೇಲೆ ನಾವು ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ತೊಡಗೋದಕ್ಕೆ, ಭಗವಂತನ ಒಂದು ಜಪ ಮಾಡೋದು ಏನಂದ್ರೆ, ಓ ರಾಧಾರಾಣಿ ನನ್ನನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತ ಪ್ರಾರ್ಥನೆ ಮಾಡುವಂಥದ್ದು, ಪ್ರತಿದಿನ ಆ ಪ್ರಾರ್ಥನೆ ಮಾಡುವಂಥದ್ದು. ಸೇವೆ ಸಿಕ್ಕಾಗ ಬಿಡ್ದಿರ ಅದನ್ನ. ನನಗೆ ಸಿಕ್ಕಂತ ಒಂದು ಚಾನ್ಸ್ ಇದು ಮತ್ತೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಕ್ಕಿದಾಗ ಅದನ್ನ ಬಿಡಬಾರ್ದು ಅಂತ ಹೇಳಿ ಅದನ್ನ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಅದನ್ನ ಮಾಡುವಂಥದ್ದು.
ಹರೇ ಕೃಷ್ಣ. ಎಲ್ಲರಿಗೂ ಅದ್ ಲಿಂಕ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಂದ್ರೆ ನಾ ಗ್ರೂಪಲ್ಲಿ ಇಲ್ಲ. ಈ ಒಂದು ರಾಧಾ ಗೋವಿಂದ ಟೆಂಪಲ್ದ ಆನ್ಲೈನ್ ಸೇವೆಗಳು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಮಾಡ್ಬೋದು ಅಂತ ಅಲ್ಲಿ ಒಂದು ಲಿಂಕ್ ಕಳಿಸಿದ್ರು. ಹರೇ ಕೃಷ್ಣ. ವರದಾ ಮಾತಾಜಿ. ಆ, ಒಂದ್ ನಿಮಿಷ ಮಾತಾಜಿ. ಕೇಳ್ಬೋದಾ? ಏನಿಲ್ಲ ಮಾತಾಜಿ, ಹಂದಿ ಜನ್ಮ ಬರೀ ಅದು ಕೀಳು ಅಂದ್ರೆ ಬರೀ ಲೋ ಲೆವೆಲ್ ಅಲ್ಲಿ ಅಂದ್ರೆ ನಾವು ತಮಸ ಗುಣದಲ್ಲಿ ಇದ್ರೆ ಹಾಗೆ ಅಂತ ಮಾತಾಜಿ. ಆದ್ರೆ ನಾವು ಪರಮಾತ್ಮನ ನೋಡುವಾಗ ಬೇರೆ ಬೇರೆ ಇದ್ರಲ್ಲಿ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಮತ್ತೆ ವರಹ ಅವತಾರ ಹೀಗೆಲ್ಲ ಬಂದಿದಾರಲ್ಲ ಮಾತಾಜಿ. ಅದಕ್ಕೆ ಕಾರಣ ಮಾತಾಜಿ ಈ ತರ ಇದು ಬೇರೆ ಬೇರೆ ಯಾವ್ದು ಪ್ರಾಣಿಗಳದ್ದು ಅವತಾರಗಳನ್ನು ಪಡೆದಿದಾರಲ್ಲ ಮಾತಾಜಿ ಅದು? ಅಂದ್ರೆ ಮಾತಾಜಿ, ನಾವು ಪ್ರಾಣಿಯಾಗಿ ಬಂದ್ವಿ ಅಂತಂದ್ರೆ ಅದು ತುಂಬಾ ಅತ್ಯಂತ ಕೀಳು ಜನ್ಮ. ಆದ್ರೆ ಭಗವಂತ ಅವನು ಯಾವುದೇ ರೂಪದಲ್ಲಿ, ಯಾವುದೇ ಆ ಆ, ಮತ್ಸ್ಯ ಆಗ್ಬೋದು, ಅವನು ಕೂರ್ಮ ಆಗ್ಬೋದು, ಅವನು ವರಾಹನೇ ಆಗ್ಬೋದು. ಆದ್ರೆ ಅವನ ದೇಹ ಅದು ಯಾವಾಗ್ಲೂ ಕೂಡ ದೇವೋತ್ತಮ ಪರಮಪುರುಷ, ಅವನು ದಿವ್ಯ ರೂಪನೇ ಅದು. ಅಂದ್ರೆ ಅದು ಆ ನಾವು ಆ ರೀತಿ ಯೋಚನೆ ಮಾಡುವಂಥದ್ದು ಕೂಡ ಮಹಾಪಾಪ. ಅಂದ್ರೆ ಅವನು ಶುಕರ ಆಗಿ ಬಂದ ಅಂತಂದ್ರೆ ಅವನು ಆ ರೀತಿ ಇದ್ದ ಅಂತಲ್ಲ, ಅದು ದೇವೋತ್ತಮ ಪರಮಪುರುಷನೇ. ಅವನು ಅವನು ಯಾವ ರೂಪದಲ್ಲಿದ್ರೂ ಕೂಡ ಅವನು ಭಗವಂತನೇ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನಮ್ಮ ಹಾಗೆ ಅಲ್ಲ, ನಾವು ಅಂತ ಒಂದು ರೂಪ ಪಡೆದ್ರೆ ಅದು ಮನುಷ್ಯ ರೂಪದಲ್ಲೇ ನಾವು ಇನ್ನೂ ಭಕ್ತಿಗೆ ಬರ್ಲಿಲ್ಲ ಅಂದ್ರೆ ಅದು ಕೂಡ ನಮ್ಗೆ ಕೀಳು ಜನ್ಮನೇ ಆಗುತ್ತೆ. ಚಂಡಾಲ ಅಂತ ಹೇಳುವಂಥದ್ದು, ಅಂತ್ಯಜ ಅಂತ ಹೇಳುವಂಥದ್ದು, ನಮ್ದು ಅಂಥದ್ದೇ ಒಂದು ಜನ್ಮ. ಮನುಷ್ಯ ಜನ್ಮ ಅನ್ನುವಂಥದ್ದು ಅಪರೂಪ. ಆದ್ರೆ ಅದನ್ನ ನಾವು ಸರಿಯಾಗಿ ಬಳಸ್ತಾ ಇಲ್ಲ ಅಂತಂದ್ರೆ ಮತ್ತೆ ನಾವು ಕೀಳು ಜನ್ಮದಲ್ಲಿ ಇದ್ದೀವಿ ಅಂತ. ಹೌದು ಮಾತಾಜಿ. ಈಗ ನೋಡಿ, ಈಶ್ವರ ಪರಮಾತ್ಮನನ್ನು ನೋಡಿ ಚಾಂಡಲ ರೀತಿಯಲ್ಲಿ ಅಂತ ರೂಪಗಳು, ಅದೇ ನನ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ದೇವರು ಬೇರೆ 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 ರೀತಿಯಲ್ಲಿ ಅವರ ಅವತಾರಗಳನ್ನ ತೋರಿಸ್ತಾ ಇರ್ತಾರೆ ಬೇರೆ ಬೇರೆ ಇದ್ರಲ್ಲಿ. ಹಾಗಾದ್ರೆ ಮನುಷ್ಯನಿಗೆ ಅಂದ್ರೆ ಅವನು ಅತ್ಯಲ್ಪ, ದೇವರಾದ್ರೆ ಅವ್ರು ಯಾವ ರೂಪದಲ್ಲಿ ಬಂದ್ರು ದೇವರು ಅನ್ನೋದೊಂದು ಇದಲ್ವಾ ಮಾತಾಜಿ? ಹರೇ ಕೃಷ್ಣ. ಅವನು ದಿವ್ಯ ಪುರುಷನೇ. ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದೇ. ಹೌದು ಹರೇ ಮಾತಾಜಿ. ಕೃಷ್ಣ ಯಾಕಂದ್ರೆ ಮಾತಾಜಿ. ಹಾ ಹೇಳಿ ಮಾತಾಜಿ, ದೀಪಾ ಮಾತಾಜಿ ಹೇಳಿ. ಇಲ್ಲ ಮಾತಾಜಿ, ನನ್ಗೆ ಅದೇ ಶ್ರೀಶಂಕರಾಚಾರ್ಯ ಅವರಿಗೆ ಲಾಸ್ಟಿಗೆ ಈಶ್ವರ ಇದು ಒಂದು ಚಾಂಡಾಲ ರೂಪದಲ್ಲಿ ಬಂದು ದರ್ಶನ ಕೊಡ್ತಾರಲ್ಲ ಮಾತಾಜಿ, ಅದಕ್ಕೋಸ್ಕರ ನಂಗೆ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಏನ್ ಈಗ ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದು 2-3 ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಭಾಗವತ ಸಾರ ಮತ್ತೆ ಇದು ಭಗವತ್ ಇದು ಭಾಗವತ ಇದೆಯಲ್ಲ, ಆ ಕ್ಲಾಸ್ ಅಲ್ಲೆಲ್ಲ ಹಾಕಿದ್ದಾರೆ ಅವರು. ಹಾ ನಾನು ಅವ್ರ ಹತ್ರ ಹೇಳಿದ್ದೇನೆ ಎಲ್ಲ ಲಿಂಕ್ ಹಾಕಿ ಒಂದ್ಸಲ ಅಂತ. ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೇನೆ ಮಾತಾಜಿ ಹಾಕ್ಲಿಕ್ಕೆ. ನೀವಿದ್ದೀರಾ ಮಾತಾಜಿ ಗ್ರೂಪ್ ಅಲ್ಲಿ? ನೀವು ಅಡ್ಮಿನ್ ಇಲ್ಲ ಇಲ್ವಾ? ಇಲ್ಲ ಮಾತಾಜಿ, ನನ್ಗೆ ಹಾಕ್ಲಿಕ್ಕೆ ಆಗಲ್ಲ. ಆ ಅಂದ್ರೆ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಟೀಚರ್ಸ್ ಮತ್ತೆ ಅಡ್ಮಿನ್ಸ್ ಗ್ರೂಪ್ ಅಲ್ಲಿ, ಯಾವ್ದೆಲ್ಲ ಗ್ರೂಪ್ ಅಲ್ಲಿ ನೀವು ಇದ್ದೀರಾ ದಯವಿಟ್ಟು ಇದನ್ನ ಹಾಕಿ ಅಂತ. ಈ ಗ್ರೂಪ್ ಅಲ್ಲಿ ನಾನು ಅದೇ ಇರ್ಲಿಲ್ಲ ನಾನು ಅದಕ್ಕೆ. ಇಲ್ಲ, ಇದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಬೇಕಾದ್ರೆ ಮಾತಾಜಿ. ಹಾ ಇಲ್ಲ, ಇದು ಹಾಕಿದಾರೆ ಅನ್ಸುತ್ತೆ ಮಾತಾಜಿ. ಹಾಕಿದ್ರ ಮಾತಾಜಿ? ಹಾಕಿದಾರಲ್ಲ. ಗೋಲ್ಡನ್ ಸರಿ. ಆಪರ್ಚುನಿಟಿ ಟು ಪ್ರೋಗ್ರೆಸ್ ಇನ್ ಭಕ್ತಿ ಬೈ ಸರ್ವಿಂಗ್ ಶ್ರೀ ಶ್ರೀ ರಾಧಾ ಗೋವಿಂದ ಬೈ ಆನ್ಲೈನ್ ಸರ್ವಿಸ್. ಎಲ್ಲರೂ ಅದು ಫಾರ್ಮ್ ಫಿಲ್ ಮಾಡಿ, ದಯವಿಟ್ಟು ಫಾರ್ಮ್ ಫಿಲ್ ಮಾಡಿ. ನಿಮ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಆ ಸೇವೆನ ದಯವಿಟ್ಟು ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ಆದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಭಗವಂತನೇ ಸೇವೆ ಮಾಡೋದ್ರಿಂದ ಭಗವಂತನಿಗೆ ಏನು ಲಾಭ ಇಲ್ಲ, ನಮಗೆ ಲಾಭ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾಳೆಯಿಂದ ಹರಿಣಿ ಮಾತಾಜಿ ಅಲ್ಲ, ಶಕುಂತಲಾ ಮಾತಾಜಿ ತಗೋತಾ ಇದ್ದಾರೆ. 16ನೇ ಅಧ್ಯಾಯದಿಂದ ಮುಂದುವರಿಸ್ತಾರೆ. ಎಲ್ಲರೂ ಹೀಗೆ ಜಾಯಿನ್ ಆಗಿ ಮಿಸ್ ಮಾಡ್ದಿರ ಕ್ಲಾಸಸ್ ಅಟೆಂಡ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.